ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಪಬ್ಲಿಕ್ ಮೇಲ್ ವಿಶೇಷ ಕಾರ್ಯಕ್ರಮ ಸಮಸ್ಯೆಗೆ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ 2 ವಾರಗಳಲ್ಲಿ ನಮಗೆ ಮರಳುಗಾರಿಕೆಯ ಸಾಧಕ ಬಾಧಕಗಳ ಬಗ್ಗೆ ನಾವು ಏನು ಚರ್ಚೆ ಮಾಡಿದ್ವಿ, ಅದರ ಬಗ್ಗೆ ಬಂದಂತಹ ಅಭೂತಪೂರ್ವ ಪ್ರತಿಕ್ರಿಯೆಗಳು, ಆ ಸಾಧಕ ಬಾಧಕಗಳ ಬಗೆಗಿನ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ನಾವು ಮತ್ತೆ 4ನೇ ವಾರದಲ್ಲಿ ನಾವು ಮರಳುಗಾರಿಕೆಯ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ವಿಶೇಷ ಅತಿಥಿಯಾಗಿ ನಮ್ಮ ಮಾಜಿ ಸಂಸದ, ಮಾಜಿ ಸಚಿವರಾಗಿರುವಂತಹ ಕೆ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷ ಏನಂದರೆ, ಸಾಮಾಜಿಕ ಹೋರಾಟವನ್ನು, ಸಾಮಾಜಿಕ ಚಳುವಳಿಯನ್ನು ತನ್ನ ಜೀವವಾಗಿ ಇಟ್ಟುಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಕೆ ಜಯಪ್ರಕಾಶ್ ಹೆಗಡೆ ಅವರನ್ನು ನಾವು ಈ ಸಂದರ್ಭದಲ್ಲಿ ಚುಟುಕಾಗಿ ನಾವು ಒಂದು 3 ವಾಕ್ಯಗಳಲ್ಲಿ ನಾವು ನೆನಪಿಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಏನು ನಾವು ಇವತ್ತು ಉಡುಪಿ ಜಿಲ್ಲೆ ಅಂತ ಹೇಳ್ತಾ ಹೋಗ್ತೇವೆ, ನಮ್ಮ ಎಲ್ಲ ಉಡುಪಿ ಜಿಲ್ಲೆಯ ಜನರ ಎಲ್ಲ ಕಾರ್ಯಕ್ಷೇತ್ರಗಳಿಗೆ ನಾವೇನು ಮಂಗಳೂರು ಮುಖ್ಯ ಕೇಂದ್ರವನ್ನು ಅವಲಂಬಿಸಬೇಕಿತ್ತು, ಇವತ್ತು ನಾವು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕೆ ಕಾರಣ ಕೆ ಜಯಪ್ರಕಾಶ್ ಹೆಗಡೆ ಅವರು. ಜನತಾ ಸಿದ್ಧಾಂತವನ್ನು ತನ್ನ ಜೀವನಾಡಿಯಾಗಿ ಉಪಯೋಗಿಸಿಕೊಂಡು ಬೆಳೆಸಿಕೊಂಡು ಅಭಿವೃದ್ಧಿಪಡಿಸಿಕೊಂಡು ಬಂದಂತಹ ಕೆ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ಉಡುಪಿ ಜಿಲ್ಲಾ ಕೇಂದ್ರವಾದಂಥ ರಜತ್ ಆದ್ರೆಯನ್ನು ಕೂಡ ಅವರ ಸಚಿವ ಹುದ್ದೆಯಲ್ಲಿರುವಾಗ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಕೃಷಿ ಭಾಗಕ್ಕೆ, ಕರಾವಳಿಯ ಕೃಷಿ ಭಾಗದಲ್ಲಿ ಉಪ್ಪು ನೀರಿನ ತಡೆಗೋಡೆಗಳ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದಂಥ ಸಿಹಿ ನೀರನ್ನು ಉಳಿಸಿಕೊಳ್ಳುವಲ್ಲಿ ಕೂಡ ಮಾಜಿ ಸಂಸದರು, ಸಚಿವರು ಕೆ ಜಯಪ್ರಕಾಶ್ ಹೆಗಡೆ ಅವರು ಸಾಕಷ್ಟು ಕೃಷಿಕರಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಕರಾವಳಿಯ ಅತ್ಯಂತ ದೊಡ್ಡ ದುರಂತದ ಒಂದು ಏನು ನಾವು ಹೇಳ್ತೇವೆ ಗಣಿಗಾರಿಕೆ ಅಥವಾ ಮರಳುಗಾರಿಕೆ, ಅಕ್ರಮ ದಂಧೆ ಏನು ಅದರ ಸಾಧಕ ಬಾಧಕಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ನಮ್ಮ ಜೊತೆಗೆ ಪಬ್ಲಿಕ್ ಮೇಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇದು ನಾವು ನಿಮಗೆ ಮತ್ತು ನೀವು ನಮಗೆ ಪರಸ್ಪರ ಏನು ಅಭಿಪ್ರಾಯವನ್ನು ಹಂಚಿಕೊಳ್ಳುವಂಥ, ಏನು ಸರ್ಕಾರದ ಮತ್ತು ಇಲಾಖೆಗಳ ಮತ್ತು ನಮ್ಮ ನಡುವಿನ ಏನು ಗೊಂದಲಗಳಿದೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಒಂದು ವಿಶೇಷ ವೇದಿಕೆ ಪಬ್ಲಿಕ್ ಮೇಲ್. ಈ ಕಾರ್ಯಕ್ರಮದಲ್ಲಿ ನೀವು ನಮಗೆ ನಮ್ಮ ಸಂಖ್ಯೆಗೆ, ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹೇಳ್ಬೋದು, ನಿಮ್ಮ ಸಮಸ್ಯೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ಅದಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆ ಜಯಪ್ರಕಾಶ್ ಹೆಗಡೆ ಅವರು ಸೂಕ್ತ ಮಾಹಿತಿಯನ್ನು ಒದಗಿಸಲಿಕ್ಕಿದ್ದಾರೆ. ನಮ್ಮ ಚರ್ಚೆಯನ್ನು ನಾವೀಗ ಮುಂದುವರ್ಸೋಣ. ಸರ್, ಈಗ ಕಳೆದ ಒಂದು 5-6 ವರ್ಷಗಳಿಂದ ಕರಾವಳಿಯಲ್ಲಿ ಒಂದು ಮರಳುಗಾರಿಕೆಯ ದಂಧೆ ಆರಂಭ ಆಗಿದೆ. ಏನು ಲೋಕಲ್ ಕನ್ಸ್ಟ್ರಕ್ಷನ್ಸ್ಗೆ ಏನು ಉಪಯೋಗ ಆಗ್ತಿರುವಂಥ ಸಾಂಪ್ರದಾಯಿಕ ಮರಳುಗಾರಿಕೆ ಏನಿತ್ತು, ಇವತ್ತು ಸಂಪೂರ್ಣವಾಗಿ ನಾಶ ಆಗಿ ಅದೊಂದು ಕಮರ್ಷಿಯಲ್ ಬಿಸ್ನೆಸ್ ಆಗಿ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ ಹಲವು ಗೊಂದಲಗಳನ್ನು ಈ ಸರ್ಕಾರ ಮತ್ತು ಇಲಾಖೆ ನೇರವಾಗಿ ನಮ್ಮ ಜನರಿಗೆ ಮಾಡ್ತಾ ಇದೆ. ಈ ಹಿಂದೆ ಏನು ಮರಳುಗಾರಿಕೆ ಈಗ ಸ್ಥಗಿತ ಆಗಲಿಕ್ಕೆ ಮೊದಲು ಮರಳುಗಾರಿಕೆ ಕಮರ್ಷಿಯಲ್ ಆಗಿ ಆಗ್ತಿರುವಾಗಲೂ ಕೂಡ ಸ್ಥಳೀಯ ಮರಳುಗಾರಿಕೆಗೆ ಅಭಾವ ಇತ್ತು. ಸ್ಥಳೀಯ ಕನ್ಸ್ಟ್ರಕ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಎಷ್ಟೋ ಸರ್ಕಾರಿ ಕಟ್ಟಡಗಳನ್ನು ಸೇರಿಸಿ, ಆಶ್ರಯ ಅಕ್ಷಯ ಇಂಥ ಯೋಜನೆಗಳಿಗೂ ಸೇರಿಸಿ ಎಷ್ಟೋ ಕಟ್ಟಡಗಳು ಇವತ್ತು ಮರಳು ಇಲ್ಲದ ಕಷ್ಟದ ಪರಿಸ್ಥಿತಿಯಲ್ಲಿ ನಿಂತು ಹೋಗಿದ್ದ ಸಂದರ್ಭ ಕೂಡ ಇದೆ. ಈಗ ಮತ್ತೆ ಚುನಾವಣೆಯ ಸಂದರ್ಭದಲ್ಲಿ 1-2 ತಿಂಗಳು ಮರಳು ನಿಂತಿತ್ತು. ಈಗ ಮತ್ತೆ ಪುನಃ ಆರಂಭ ಆಗಿದೆ. ಹಲವು ಗೊಂದಲಗಳ ನಡುವೆ ಆರಂಭ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ಕಾರದ ನೀತಿ ಸರಿಯಾಗಿ ಇಲ್ಲದೇ ಇದ್ದದ್ರಿಂದ ಈ ಒಂದು ಸಮಸ್ಯೆ ಉದ್ಭವ ಆಗಿದೆ. ಯಾಕಂದರೆ ರಾಜ್ಯದ ಬೇರೆ ಜಿಲ್ಲೆಗಳಿಗೂ ನಮ್ಮ ಕರಾವಳಿ ಜಿಲ್ಲೆಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಹಿಂದೆ 2011ರಲ್ಲಿ ಒಂದು ಮರಳು ನೀತಿಯನ್ನು, ಒಂದು ಸರ್ಕಾರಿ ಆದೇಶ ಬಂತು. ತಮಿಳುನಾಡಿನಲ್ಲಿ ಯಾವ ರೀತಿಯಲ್ಲಿ ಮರಳುಗಾರಿಕೆ ಮಾಡ್ತಾರೆ ಅದನ್ನು ನಮ್ಮ ರಾಜ್ಯಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು. ಆದರೆ ಸರ್ಕಾರ, ನಾನು ಪ್ರಥಮವಾಗಿ ಹೇಳಲಿಕ್ಕೆ ಇಚ್ಛೆಯನ್ನು ಪಡುವಂಥದ್ದು, ಸರ್ಕಾರ ಯಾವ ವ್ಯವಹಾರಕ್ಕೆ ಕೈ ಹಾಕಬಾರ್ದು. ದೇರ್ ಇಸ್ ಎ ಸೇಯಿಂಗ್, ಗೌರ್ಮೆಂಟ್ ಶುಡ್ ನಾಟ್ ಗೆಟ್ ಇನ್ ಟು ಬಿಸ್ನೆಸ್ ಅನ್ಲೆಸ್ ದ ಬಿಸ್ನೆಸ್ ರಿಕ್ವೈರ್ಸ್ ದ ಏಡ್ ಆಫ್ ದಿ ಗೌರ್ಮೆಂಟ್ ಅಂತ. ಸರ್ಕಾರದ ಸಹಾಯ ಬೇಕಾದಾಗ ಮಾತ್ರ ಸರ್ಕಾರ ಕೈ ಹಾಕಬೇಕು, ಬಿಟ್ಟರೆ ವ್ಯವಹಾರದಲ್ಲಿ ಕೈ ಹಾಕಬಾರ್ದು. ಈಗ ಸರ್ಕಾರದಲ್ಲಿ ಇದ್ದವರು ಸಂಬಂಧಿಗಳು ಕೈ ಹಾಕುವಂಥದ್ದು, ಸರ್ಕಾರ ಈಗ PWD ಇಂದ ಆಕ್ಷನ್ ಮಾಡುವಂಥದ್ದು ಅಗತ್ಯ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ತಮಿಳುನಾಡಿನಲ್ಲಿ ಏನು ತಂದರು, ಆ ಒಂದು ನೀತಿಯನ್ನು ಅಳವಡಿಸಿಕೊಳ್ಳುವಾಗ ರಾಜ್ಯದಲ್ಲಿ ಕೊನೆಯಲ್ಲಿ ನಿಯಮಗಳನ್ನು ಮಾಡುವಾಗ ಹೇಳ್ತಾರೆ ಅಲ್ಲಿ ಕ್ಲಿಯರಾಗಿ, ರಾಜ್ಯದಲ್ಲಿನ ಭೌಗೋಳಿಕ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡು ಅಗತ್ಯವಿರುವ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು
ತಮಿಳುನಾಡು ಮಾದರಿಯಂತೆ ಅಂತ ಹೇಳುವಾಗ ರಾಜ್ಯದ ಕರಾವಳಿ ಜಿಲ್ಲೆಗಳನ್ನು ಹೊರತುಪಡಿಸಿ ಅಂತಲೇ ಹೇಳ್ತಾರೆ. ಓಕೆ ಓಕೆ. ಕರಾವಳಿ ಜನರನ್ನು ಹೊರತುಪಡಿಸಬೇಕು. ಈ ಸಮಸ್ಯೆ ಏನಾಗಿದೆ, ಈಗ ಕರಾವಳಿ ಜಿಲ್ಲೆಯನ್ನು ಸೇರಿಸ್ಕೊಂಡ್ರು PWDಯಲ್ಲಿ, ಅದರಲ್ಲಿ 2 ಭಾಗ ಮಾಡಿದರು. ಓಕೆ. CRZ ಇದೊಂದು ಭಾಗ, ನಾನ್ CRZ ಇದೊಂದು ಭಾಗ. ನಾವು ಕೇಳಿದಂಥದ್ದು ಏಕರೂಪ ನೀತಿ ಬೇಕಾಗ್ತದೆ ಕರಾವಳಿ ಜಿಲ್ಲೆಗಳಿಗೆ. ಯಾಕಂದರೆ CRZ ಏರಿಯಾದಲ್ಲಿ ನೀವು ಲೀಸ್ನಲ್ಲಿ ಕೊಡ್ಬೋದಂತೆ, ನಾನ್ CRZ ಏರಿಯಾದಲ್ಲಿ ಆಪ್ಷನ್ ಮಾಡಬೇಕಂತ. ನಾವು ಈ ಒಂದು ಸಮಸ್ಯೆಗೆ ಬಗ್ಗೆ ಲೋಕೋಪಯೋಗಿ ಇಲಾಖೆಯವರಿಗೆ ಆಕ್ಷನ್ ಮಾಡಲಿಕ್ಕೆ ಹೇಳಿದಾಗ ಮರಳುಗಾರಿಕೆ ಮಾಡುವವರೆಲ್ಲ ನನಗೆ ವಿಧಾನಸೌಧದಲ್ಲಿ ಒಂದು ದಿವಸ ನಾನು ಬೇರೆ ಯಾವುದೋ ಕೆಲಸಕ್ಕೆ ಹೋದಾಗ ಸಿಕ್ಕಿದ್ರು. ಅಂದು ಅವ್ರು ಏನಂತ ಇಲ್ಲಿ ಏನು ಮಾಡ್ತಾಯಿದ್ರಿ ಕೇಳಿದಾಗ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮನ್ನು ಕರ್ಕೊಂಡು ಕಾನೂನು ಸಚಿವರ ಹತ್ರ ಹೋಗ್ತಾ ಇದ್ದಾರಂತೆ ಈ ಮರಳುಗಾರಿಕೆ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ, ನೀವು ಬನ್ನಿ ಅಂತ. ನಾನು ಹೇಳಿದೆ ಕರೆದ್ರೆ ಮಾತ್ರ ನಾನು ಬರ್ತೇನೆ, ಇಲ್ಲದೆ ನಾನು ಬರೋದಿಲ್ಲ ಅಂತೇಳಿ. ಆಕಸ್ಮಿಕ ಮಂತ್ರಿಗಳು ಎದುರೇ ಸಿಕ್ಕಿದ್ರು, ನೀವು ಬನ್ನಿ ಅಂತ ಹೇಳಿದ್ರು. ಕಡೆ ಮಧ್ಯಾಹ್ನ 3 ಗಂಟೆಗೆ ಬರಲಿಕ್ಕೆ ಹೇಳಿದ್ದು ಹೋಗಿತ್ತು. ಅವತ್ತು 3/4 ಗಂಟೆ ನಾನು ಅಲ್ಲಿ ವಾದವನ್ನು ಮಾಡಿದ್ದೆ. ಮಾನ್ಯ ಕಾನೂನು ಸಚಿವರಿದ್ದರು, ಮಾನ್ಯ ಉಸ್ತುವಾರಿ ಸಚಿವರಿದ್ದರು, ಸರ್ಕಾರದ ಕಾನೂನು ಇಲಾಖೆಯ ಕಾರ್ಯದರ್ಶಿಯವರು ಅವರ ಅಧಿಕಾರಿಗಳಿದ್ದರು, PWD ಚೀಫ್ ಇಂಜಿನಿಯರ್ ಅವರ ಅಧಿಕಾರಿಗಳಿದ್ದರು, ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ನ ಡೈರೆಕ್ಟ್ರ್, ಅಂದಿನ ಡೈರೆಕ್ಟ್ರು ಮತ್ತು ಅಧಿಕಾರಿಗಳೆಲ್ಲ ಇದ್ದರು. ಇದರ ಬಗ್ಗೆ ಚರ್ಚೆಯನ್ನು ಮಾಡುವಾಗ PWD ಚೀಫ್ ಇಂಜಿನಿಯರ್ ನಮ್ಮ ಹತ್ರ ಸ್ಟಾಫೇ ಇಲ್ಲ, ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳಿದರು. ಆಮೇಲೆ ಗಣಿ ಇಲಾಖೆಯವರು ಈ ರೀತಿಯಲ್ಲಿ ಮಾಡಿದರೆ ನಮಗೆ ಕಷ್ಟ ಆಗ್ತದೆ, ಒಂದೊಂದು ಕಡೆಯಲ್ಲಿ ಒಂದೊಂದು ನೀತಿ ಇದ್ದರೆ ಕಷ್ಟ ಆಗ್ತದೆ ಅಂತ ನಾನು ಕಾನೂನು ಇಲಾಖೆಯವ್ರ ಹತ್ರ ಕೇಳಿದೆ. ಅಲ್ಲಿ ಸೆಕ್ರೆಟರಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸು ಇದ್ದರು, ಅವ್ರ ಕೆಳಗೆ ಬರ್ತದೆ ಯಾವುದು ಡೈರೆಕ್ಟ್ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ ಇಲಾಖೆ. ಅವ್ರ ಹತ್ರ ಚರ್ಚೆಯನ್ನು ಮಾಡುವಾಗ ಸರ್ಕಾರ ಒಂದು ತೀರ್ಮಾನವನ್ನು ತೆಕ್ಕೊಂಡಾಗಿದೆ, ಅದು ಸರಿ ತಪ್ಪುಗಳ ಬಗ್ಗೆ ತೀರ್ಮಾನ ಆಗಿದೆ, ನಾವು ಬದಲಾವಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ನಾವು ಬೇರೆ ಬೇರೆ ರಾಜ್ಯದ ಬಗ್ಗೆ ನಾನು ಭಾಳಷ್ಟು ಚರ್ಚೆಯನ್ನು ಮಾಡಿದಾಗ ಕಾನೂನು ಇಲಾಖೆಯಲ್ಲಿ ಅಧಿಕಾರಿಗಳ ಹತ್ರ ಕೇಳಿದೆ, ಕಾರ್ಯದರ್ಶಿಯವ್ರ ಹತ್ರ, ಇದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದರು ಮಹಾರಾಷ್ಟ್ರದಲ್ಲಿ ಒಂದು ಮಾದರಿ ಇದೆ, ನಮ್ಮಲ್ಲಿ ಒಂದು ಸಣ್ಣ ತಿದ್ದುಪಡಿಯನ್ನು ತಂದರೆ ಖಂಡಿತವಾಗಿ ಏಕರೂಪ ನೀತಿಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಅವ್ರು ಹೇಳಿದ. ಹಾಗಾದರೆ ಅದನ್ನು ಮಾಡಿ ಅಂತ ಹೇಳಿದೆ ನಾನು. ಅದು ಮಾಡಿ ಅಂತೇಳಿ ನಾವು ತೀರ್ಮಾನ ಆಯಿತು. ಮಾನ್ಯ ಸಚಿವರು ಅದನ್ನು ಬೆನ್ನತ್ತಿ ನಾನೇ ಅನೇಕ ಬಾರಿ ಕಾನೂನು ಇಲಾಖೆಗೆ ಹೋದೆ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದ. ಕೊನೆಗೆ ನೋಡುವಾಗ ನನಗೆ ಭಾಳ ನೋವಾಯ್ತು ಏನಂತ ಹೇಳಿದರೆ, ಅವತ್ತು ಅಷ್ಟು 1-1.5 ಗಂಟೆ ಚರ್ಚೆ ಆಯ್ತಲ್ಲ, ಅದರ ಮಿನಿಟ್ಸ್ ಆಫ್ ದಿ ಮೀಟಿಂಗು ಆಗಲಿಲ್ಲ. ಅದನ್ನು ಇಲಾಖೆಗಳಿಗೆ ಕಳಿಸಿ ಅದನ್ನು ಬದಲಾವಣೆ ತರಲಿಕ್ಕೆ, ತಿದ್ದುಪಡಿಯನ್ನು ತರಲಿಕ್ಕೆ ಕಾನೂನು ಇಲಾಖೆಯು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟಿಂದ ಹೋಗಲಿಲ್ಲ, ನಿರ್ಣಯವೇ ಮಾಡಲಿಲ್ಲ. ಮಿನಿಟ್ಸ್ ಆಫ್ ದಿ ನಿರ್ಣಯ ಮಾಡಲಿಕ್ಕೆ ಮಿನಿಟ್ ಬರ್ಕೊಳ್ಳೇ ಇಲ್ಲ ಯಾರು. ಅಷ್ಟು ಚರ್ಚೆ ಆದರೂ ಸಹ ಒಬ್ಬರು ಬರ್ಕೊಳ್ಳಿಲ್ಲ. ಅದು ದೊಡ್ಡ ದುರಂತ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ನಾನು ಭಾಳಷ್ಟು ಚರ್ಚೆಯನ್ನು ಎಲ್ಲ ಇಲಾಖೆಯಲ್ಲಿ ಮಾಡಿದೆ. ನಾನು ಸ್ವತಃ ಕಾನೂನು ಇಲಾಖೆಗೆ ಹೋಗಿದ್ದೆ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅವ್ರ ಹತ್ರ ಚರ್ಚೆಯನ್ನು ಮಾಡಿದೆ, ಸಣ್ಣ ಬದಲಾವಣೆಯನ್ನು ಮಾಡಿ. ಯಾಕಂದರೆ ಮೊದಲೇ ಹೇಳಿದ್ದಾರೆ 2011ರಲ್ಲಿ ಕರಾವಳಿಯನ್ನು ಹೊರತುಪಡಿಸಿ ಅಂತ ಹೇಳಿದ್ದಾರೆ ಅವರು. ಆದ್ದರಿಂದ ಕರಾವಳಿಗೆ, ಈಗ ಕರಾವಳಿಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ. CRZ ಇದಿದೆ, ಮತ್ತು ಅದಕ್ಕೆ ಕ್ಲಿಯರೆನ್ಸ್ ಬೇಕಾದದ್ದು ಸೆಂಟ್ರಲ್ ಗೌರ್ಮೆಂಟಿಂದ ಬೇಕಾಗ್ತದೆ, ಹೌದು, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬೇಕಾಗ್ತದೆ, ಪರಿಸರ ಇಲಾಖೆ ಮತ್ತು ಕರ್ನಾಟಕ ಗೌರ್ಮೆಂಟಿನ ಮೈನರ್ ಮಿನರಲ್ಸ್ ರೂಲ್ಸ್ನ ಬಗ್ಗೆ ಸ್ವಲ್ಪ ಗಮನಕ್ಕೆ ತಗೊಳ್ಬೇಕಾಗ್ತದೆ. ಇವೆಲ್ಲವನ್ನು ನೋಡಿ ಒಂದು ನೀತಿಯನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡಲಿಕ್ಕಾಗಲಿಲ್ಲ ಇವ್ರ ಹತ್ರ. ಒಂದು ವೇಳೆ ಅದನ್ನು ಮಾಡಿದರೆ, ಯಾಕಂದರೆ ಹಿಂದೆ ಇದ್ದಂಥದ್ದು ಎಲ್ಲ ಭಾಗದಲ್ಲಿ CRZನಲ್ಲಿ ತೆಗಿಲಿಕ್ಕೆ ಇರಲಿಲ್ಲ. CRZನಲ್ಲಿ ತೆಗಿಲಿಕ್ಕೆ ಇವತ್ತು ಸಹ ಕಾನೂನಿನಡಿಯಲ್ಲಿ ಹೋಗೋದಾದರೆ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ತಿದ್ದುಪಡಿ ಕಾನೂನಿಗೆ ತರಬೇಕಾಗ್ತದೆ, ಕೇವಲ ನೋಟಿಫಿಕೇಶನ್ನಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನಮಗೆ ಅಂದರೆ ನಮ್ಮ ಭಾಗಕ್ಕೆ ಮರಳು ಬೇಕಾದದ್ರಿಂದ ನಾವು ಅದನ್ನು ಚರ್ಚೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಮಾಡಲಿ ಅಭಾವ ಇರೋದ್ರಿಂದ. ಆದರೆ ಅಭಾವ ಇದ್ದದ್ದು ಈ ಮರಳು ಏನಾಗ್ತಾ ಇದೆ, ನಮ್ಮ ಜಿಲ್ಲೆಗೆ ಸಿಗ್ತಾ ಇಲ್ಲ, ಬಿಟ್ಟು ಬೇರೆ ಜಿಲ್ಲೆಗೆ ಹೋಗ್ತಾ ಇದೆ. ಅದು ದೊಡ್ಡ ನೋವು. ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ನಾನ್ CRZ ಏರಿಯಾದಲ್ಲಿ ತೆಗಿಲಿಕ್ಕೆ ಬಿಟ್ಟರೆ, ಈಗ ಆಕ್ಷನ್ ಮಾಡಿದಂಥದ್ದು ಎಷ್ಟು ಬ್ಲಾಕ್ಸನ್ನು ಆಕ್ಷನ್ ಮಾಡಿದ್ದಾರೆ? 11 ಬ್ಲಾಕ್ ಮಾಡಿದ್ದಾರೆ ಜಿಲ್ಲೆಯಲ್ಲಿ. ಅದರಲ್ಲಿ 4 ಸಲ ಆಕ್ಷನ್ ಮಾಡಿ ಆಯಿತು, ಯಾರು ಬರಲಿ, ಯಾಕಂದ್ರೆ ಬರಲಿಕ್ಕೆ ಬಿಡುವುದಿಲ್ಲ. ಒಂದು ಶಿರ್ವಾದ್ದು, ಒಂದು ಮುಣ್ಕೂರು, ಇದು ಇಲ್ಲ. ಮತ್ತು 9ರಲ್ಲಿ 4 IRB ಅವರಿಗೆ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ
ಮಾಡ್ತಾ ಇದ್ದಾರಲ್ಲ ಕಾಂಟ್ರಾಕ್ಟ್, ಅವರಿಗೆ ಅಲ್ಲಿಂದ ಮರಳು ಸಪ್ಲೈ ಆಗ್ತದೆ. ಉಳಿದದ್ದು 5ರಲ್ಲಿ 3 SC/STಗೆ ರಿಸರ್ವ್ ಆಗಿದೆ, 2 ಜನರಲ್ ಆಗಿದೆ. ಇದನ್ನು ಸರಿಪಡಿಸ್ಕೊಂಡು ಹೋಗಲಿಕ್ಕೆ ಆಗದೇ ಇದ್ದರೆ ಇಷ್ಟು ವರ್ಷಗಳ ಕಾಲ ಸರ್ಕಾರದಲ್ಲಿ ಸರ್ಕಾರ ಮಂತ್ರಿಗಳು ಸಹ ಸರ್ಕಾರವೇ ಅಲ್ಲ. ಹೌದು, ಖಂಡಿತ ಈಸ್ ಪಾರ್ಟ್ ಆಫ್ ಗವರ್ಮೆಂಟ್. ಯಾಕಂದರೆ ಇಟ್ಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಅಧಿಕಾರಿಗಳು ಹೇಳೋದು ಮಂತ್ರಿಗಳು ಹೇಳೋದಾಗೆ. ಹೌದು. ನಾನು ಜಿಲ್ಲಾಧಿಕಾರಿಗಳು ನಮ್ಮ ಉಡುಪಿ ಜಿಲ್ಲೆಯ ರೇಜು ಅವರು ಬರೆದಿದ್ದಾರೆ, ಹೀಗೆ ಸಮಸ್ಯೆ ಇದೆ, ನಮಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ಒಂದೊಂದು ಕಡೆ ಒಂದೊಂದು ಆದರೆ ನಮಗೆ ಮರಳು ನೀತಿಯನ್ನು ಸರಿಯಾಗಿ ಜಾರಿಗೆ ತರಲಿಕ್ಕೆ ಆಗ್ತಾ ಇಲ್ಲ ಅಂತ ಮುದ್ದು ಮೋಹನ್ ಅವರು ಜಿಲ್ಲಾಧಿಕಾರಿಗಳಾದಾಗಲೂ ಬರೆದಿದ್ದಾರೆ. ಮೊನ್ನೆ ಡಾಕ್ಟರ್ ವಿಸ್ತಾರವಾಗಿ ಬರೆದಿದ್ದಾರೆ. ಪಾಪ ಹಿ ಹ್ಯಾಸ್ ರಿಟನ್ ಎ ಡಿಟೇಲ್ ಲೆಟರ್. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಎಲ್ಲವನ್ನ ಬರೆದು ಹೇಳ್ತಾರೆ. ಆನ್ ದಿಸ್ ಬ್ಯಾಕ್ಗ್ರೌಂಡ್, ಕೀಪಿಂಗ್ ಇನ್ ದ ಮೈ ಜಿಯಾಲಜಿಕಲ್ ಆ್ಯಂಡ್ sociology of the Udupi district, I request to place the said proposal before the cabinet subcommittee meeting for formation of uniform sale ಅಂತ ಹೇಳ್ತಾರೆ ಅವರು. ಏಕರೂಪ ಮಾಡಬೇಕಂತ ಅವರು ಸಹ ಹೇಳಿದ್ದಾರೆ. ಈಗ DC ಅವರನ್ನ ಎಲ್ಲರೂ ಬೈತಾರೆ, ನಾನು ಅವರನ್ನು ದೂಷಣೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಗೊತ್ತುಂಟ, ಸರ್ಕಾರ ಒಂದು ನೀತಿಯನ್ನು ಹೇಳುವಂಥದ್ದು, ಜಿಲ್ಲಾಧಿಕಾರಿಗಳಿಗೆ ದೂರವಾಣಿಯಲ್ಲಿ ನೀವು ಬಿಡಿ ಅಂತ ಹೇಳುವಂಥದ್ದು ಸರಿಯಾಗುವುದಿಲ್ಲ. ಅಲ್ಲ, ಇವತ್ತಿನ ಪರಿಸ್ಥಿತಿ ಏನಾಗಿದೆ ಹೇಳಿದರೆ, ಅಕ್ರಮವಾಗಿ ಏನು ಈಗ ಇತ್ತೀಚಿನ ಕೆಲವು ದಿನಗಳಲ್ಲಿ ನಾವು ಕೇಳುವಾಗ ಯಾರಿಗೆ ಲೈಸೆನ್ಸ್ ಇದೆ ಯಾರಿಗೆ ಲೈಸೆನ್ಸ್ ಇಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ. ಈಗ ಇತ್ಲಾಗಿ ರಾಜಕಾರಣಿಗಳ ಒತ್ತಡ, ಮಂತ್ರಿಗಳ ಒತ್ತಡ, ಸರ್ಕಾರದ ಒತ್ತಡ, ಜನಪ್ರತಿನಿಧಿಗಳ ಒತ್ತಡ, ಒಟ್ಟಾರೆ ಒತ್ತಡಗಳಲ್ಲಿ ಅಧಿಕಾರಿಗಳು ಹೇಗಾದರೂ ಮಾಡ್ಕೊಂಡು ಹೋಗ್ಲಿಯಪ್ಪ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಒಂದು ಹಂತಕ್ಕೆ ತಗೊಂಡು ಹಾಗಾಗ್ತಾ ಇಲ್ಲ. ಪಾಪದವರು ಟ್ರೆಡಿಷನಲ್ ಮೈನಿಂಗ್, ಸ್ಯಾಂಡ್ ಮೈನಿಂಗ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ದೊಡ್ಡವರಿಗೆ ತೊಂದರೆ ಆಗ್ತಾ ಇಲ್ಲ. ಕಾನೂನಿನ ಅಡಿಯಲ್ಲಿ ಯಾರು ಇದನ್ನು ಸ್ಯಾಂಡ್ ಮೈನಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಅವ್ರಿಗೆ ತೊಂದರೆ. ಕಾನೂನನ್ನು ಮೀರಿ ಯಾರು ಹೋಗ್ತಾರೆ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ನಮಗೆ ಇವತ್ತು ಕೆಲವು ತಿಂಗಳಿಂದ ಜನರಿಗೆ ಮರಳಿಲ್ಲ, ಆಶ್ರಯ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಸಣ್ಣ ಸಣ್ಣ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಮಾಡಲಿ, ಅವರಿಗೆ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ, ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ದೊಡ್ಡ ಸಂಕೀರ್ಣಗಳು ಅರ್ಧಕ್ಕೆ ನಿಂತಿದೆ, ಅವರಿಗೆ ಮರಳಿಲ್ಲ. ಮರಳು ತಗೊಳ್ಬೇಕಾದ್ರೆ ವಿಪರೀತ ಕೊಡಬೇಕು. ಈಗ ಆಕ್ಷನ್ ಮಾಡಿದರೆ ಸಮಸ್ಯೆ ಏನಂತ ಹೇಳ್ತೇನೆ. ಈಗ ಯಾರು ಟೆಂಡರ್ ಲೀಸಲ್ಲಿ ತಗೊಂಡು ಕಳಿಸ್ತಾರೆ, ನೇರವಾಗಿ ಅಲ್ಲಿಂದ ಅವರೇ ಕೊಡುವಂಥದ್ದು. ಆಕ್ಷನ್ ಮಾಡಿದಾಗ ಎಕ್ಸ್ಟ್ರಾಕ್ಷನ್ ಮಾಡಲಿಕ್ಕೆ, ಮರಳನ್ನು ತೆಗಿಲಿಕ್ಕೆ, ಹೊಳೆಯಿಂದ ನದಿಯಿಂದ ತೆಗಿಲಿಕ್ಕೆ ಒಂದು ಆಕ್ಷನ್, ಅವರು ತಗೊಂಡು ಬಂದು PWRDಗೆ ಹಾಕಬೇಕು. ಅಲ್ಲಿಂದ ನಾವು ಹೋಗಿ ದುಡ್ಡು ಕಟ್ಟಿ, ಯಾರಿಗೆ ಗ್ರಾಹಕರಿಗೆ ಯಾರಿಗೆ ಬೇಕು ಅವ್ರು ಹೋಗಿ ದುಡ್ಡು ಕಟ್ಟಿ, ಆಮೇಲೆ ಅವರು ಒಂದು ಲಾರಿಯನ್ನು ತಗೊಂಡು ಲೋಡ್ ಮಾಡಿ, ಒಂದು ಲೋಡ್ ತಗೊಂಡೋಗಿ ಇನ್ನೊಂದು ಲೋಡಿಗೆ ಇನ್ನು ಎಷ್ಟು ದಿವಸ ಬೇಕೋ ಗೊತ್ತಿಲ್ಲ. ಖಂಡಿತ ಇನ್ನೊಂದು ಹಂತದಲ್ಲಿ ಡಿಮಾಂಡಿಂಗ್ ಜಾಸ್ತಿ ಆದರೂ ಯಾವಾಗಲೂ ಏನಾಗ್ತದೆ, ಕಾನೂನನ್ನು ನೀತಿಗಳು ಜಾಸ್ತಿ ಆದಷ್ಟು ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ. ಖಂಡಿತ ಆಗ ಮರಳು ದರವು ಜಾಸ್ತಿ ಆಗ್ತದೆ. PW ಅವರು ಇವತ್ತಿಗೆ ಹೇಳುವಂಥದ್ದು ಚೀಫ್ ಇಂಜಿನಿಯರಿಂದ ನಮ್ಮ ಕೈಲಿ ಆಗೋದಿಲ್ಲ ಮಾಡಲಿಕ್ಕೆ ಅಂತ. ಹಾಗಾದರೆ ಸರ್ಕಾರಕ್ಕೆ ಇಷ್ಟು ದಿವಸ ಆದರೂ ಗೊತ್ತಾಗೋದಿಲ್ವಾ ಅನ್ನುವಂಥದ್ದು. ಸರ್, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಈಗ ಮರಳುಗಾರಿಕೆ ನಡೀತಾ ಇದೆ, ಅನುಮತಿ ಇದ್ದೋ ಇಲ್ಲದೆಯೋ ನಡೀತಾ ಇದೆ. ಆದರೆ ಏನು ಕಂಡೀಷನ್ಸ್, ಈ ಮರಳುಗಾರಿಕೆ ಮಾಡಬೇಕಾದ್ರೆ ಏನು ಕಂಡೀಷನ್ಸ್? ಈಗ ಕಮರ್ಷಿಯಲ್, ಈಗ ಏನು ಅವರು CRZ ಅಲ್ಲಿ ತೆಗಿತಾ ಇದ್ದಾರೆ. ಉದಾಹರಣೆಗೆ ನಾನು ಯಾಕೆ ಇದನ್ನು ಕೇಳ್ತಿದ್ದೆ ಅಂದರೆ, ಮಾಬುಕಳದಂತಹ ಒಂದು ಅತ್ಯಂತ ಹಳೆಯ ಪ್ರಾಚೀನವಾದ ಸೇತುವೆ ಏನಿದೆ ಇವತ್ತು, ಅದರ ಬುಡದಲ್ಲಿ ಲೆಕ್ಕ ಇಲ್ಲದಾಗೆ ತೆಗಿತಾ ಇದ್ದಾರೆ. ಆಮೇಲೆ ಏನು ರೈಲ್ವೆ ಸೇತುವೆಗಳು ಏನಿದೆ ಅದರ ಬುಡದಲ್ಲೇ ತೆಗಿತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ಸ್ಥಳೀಯರು ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಏನು ಸಚಿವರಿಗೆ, ಶಾಸಕರಿಗೆ ಮನವಿ ಕೊಟ್ಟಿದ್ದಾರೆ. ಆದರೆ ಯಾವುದಕ್ಕೂ ಬೆಲೆ ಸಿಗ್ತಾ ಇಲ್ಲ. ಹಾಗಾದರೆ ಏನು ನೀತಿ? ಅದೇ ನೀತಿಯ ಹಾಗೆ ಮಾಡ್ಕೊಂಡು ಹೋಗೋದೇ ನೀತಿ? ಅದರಲ್ಲಿ ದೋಣಿಯಲ್ಲಿ ಹೋಗಿ ಮ್ಯಾನ್ಯುಲಿ ಮನುಷ್ಯರು ಹೋಗಿ ತೆಗಿಲಿಕ್ಕೆ ಏನು ತೊಂದರೆ ಇಲ್ಲ, ಅಬ್ಜೆಕ್ಷನ್ ಇಲ್ಲ. ಮೆಷಿನ್ನಲ್ಲಿ JCBಯಲ್ಲಿ ತೆಗಿಲಿಕ್ಕಿಲ್ಲ ಅಂತ ಕಾನೂನು ಹೇಳ್ತದೆ. ಅದರಿಂದ ಮರಳುಗಾರಿಕೆ ಮಾಡುವವರು ಸಹಕಾರವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಬ್ರಿಡ್ಜ್ ಹತ್ರ ತೆಗಿಬಾರ್ದು, ಡ್ಯಾಮ್ ಹತ್ರ ತೆಗಿಬಾರ್ದು, ಯಾಕಂದ್ರೆ ತೊಂದರೆ ಆಗ್ತದೆ. ನಾವೇ ಟ್ಯಾಕ್ಸ್ ಕೊಟ್ಟ ದುಡ್ಡಿನಲ್ಲಿ ಕಟ್ಟಿದಂಥ ಬ್ರಿಡ್ಜು ಡ್ಯಾಮ್ ಇದು. ಅದನ್ನು ಮತ್ತೆ ಈಗ ನನಗೆ ಬಾರ್ಕೂರಿದು ನೆನಪಾಗ್ತದೆ. ಬಾರ್ಕೂರು ಬ್ರಿಡ್ಜ್ ಬಿದ್ದಾಗ ಆ ಬಳ್ಳಾರಿಯ ಮೈನ್ಸ್ ಮಂಗಳೂರು ಪೋರ್ಟಿಗೆ ಹೋಗುವಾಗ ಬಿದ್ದು ಅದನ್ನು 9 ತಿಂಗಳಲ್ಲಿ ಕಟ್ಟಿಸಿದೆ ನಾನು. ಅದನ್ನು ಪ್ಯಾರಲಲ್ ಒಂದು ರಸ್ತೆಯನ್ನು ಮಾಡಿಸಿ
ಆದರೆ ಅಷ್ಟು ತ್ವರಿತಗತಿಯಲ್ಲಿ ಈ ಬ್ರಿಡ್ಜನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ತಕ್ಷಣದಲ್ಲಿ ನಾವು ಜವಾಬ್ದಾರಿಯಿಂದ ಅದನ್ನು ಮಾಡಲಿಕ್ಕೆ ಹೋಗಿ ಆಯಿತು ಬಿಟ್ಟರೆ, ಇಲ್ಲದಿದ್ರೂ ವರ್ಷಗಟ್ಟಲೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದೇ ಕಷ್ಟ, ಸ್ಯಾಂಕ್ಷನ್ ಅನುದಾನ ಬರೋದೇ ಕಷ್ಟ. ಆದರೆ ಅಂಥದ್ದೆಲ್ಲಾದರೂ ಆದರೆ ನಮ್ಮದೇ ಸ್ವತ್ತು ಹಾಳಾಗ್ತದೆ ಅನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಅದನ್ನು ಯಾರು ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಅವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಬ್ರಿಡ್ಜು ಡ್ಯಾಮು ಹತ್ತಿರ ಯಾರೂ ಮಳೆಗಾರಿಕೆಯನ್ನು ಮಾಡಬೇಡಿ. JCB ಮತ್ತು ಡ್ರೆಜ್ಜರ್ ಹಾಕಿ ತೆಗಿಲಿಕ್ಕೆ ಹೋದರೆ ನಮ್ಮ ಸ್ವತ್ತನ್ನು ನಾವೇ ಹಾಳು ಮಾಡ್ಕೊಂಡಾಗ ಆಗ್ತದೆ ಅನ್ನುವಂಥದ್ದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಖಂಡಿತ ಖಂಡಿತ. ಬಟ್ ಎಲ್ಲೋ ಒಂದು ಹಂತದಲ್ಲಿ ಮಾಧ್ಯಮಗಳು ಸಾಕಷ್ಟು ಈ ವಿಚಾರದಲ್ಲಿ ಕಳೆದ 2-3 ವರ್ಷಗಳಲ್ಲಿ ಸಾಕಷ್ಟು ವರದಿಗಳನ್ನು ಮಾಡಿವೆ. ಅಪಾಯಕಾರಿ ಸ್ಥಿತಿಯಲ್ಲಿ ಇವತ್ತು ಸೇತುವೆಗಳಿವೆ, ಅಪಾಯಕಾರಿ ಸ್ಥಿತಿಯಲ್ಲಿ ಇವತ್ತು ರೈಲ್ವೆ ಸೇತುವೆಗಳಿವೆ. ಏನೊಂದು ಹಣದ ಆಸೆಗೆ ಆಮಿಷಕ್ಕೆ ಒಳಗಾದಂತಹ ಏನು ಅಕ್ರಮ ದಂಧೆಕೋರರು, ಅಕ್ರಮ ಇರ್ಬೋದು ಸಕ್ರಮ ಇರ್ಬೋದು, ಬಟ್ ಇವತ್ತು ಏನು ಪರಿಸ್ಥಿತಿ ಏನಾಗಿದೆ ಕೇಳಿದರೆ, ಇವತ್ತು ಗಣಿ ಇಲಾಖೆಯಲ್ಲಾಗಲಿ ಜಿಲ್ಲಾ ಕೇಂದ್ರದಲ್ಲಾಗಲಿ ಅಥವಾ ಯಾವ ಸಚಿವರ ಹತ್ರನೂ ಕೂಡ ಎಷ್ಟು ಲೈಸೆನ್ಸ್ ಇದೆ, ಯಾರಿಗಿದೆ, ಎಲ್ಲಿ ತೆಗಿಲಿಕ್ಕಿದೆ, ಸರ್ವೆ ನಂಬರ್ ಬ್ಲಾಕಿಂಗ್ ಯಾವುದು ಇಲ್ಲ, ನಿಯಮಗಳನ್ನೇ ಓದಿಲ್ಲ. ಆಯಿತಾ. ಕೊನೆಯ ಸಂದರ್ಭದಲ್ಲಿ ನಾವು ಏನು ಅಹವಾಲು ಸ್ವೀಕಾರ ಮಾಡ್ತಾ ಇರಬೇಕಾದ್ರೆ ನಾವು ಸಚಿವರನ್ನು ಕೇಳುವಾಗ ಅವರಿಗೆ ಮಾಹಿತಿ ಇಲ್ಲ. ನಾವು ಲಾಸ್ಟ್ ಸಂಚಿಕೆಯಲ್ಲಿ ನಾವು ಅದನ್ನು ಅವರ ಏನು ಹೇಳಿಕೆ ನಾವು ಪ್ರಕಟ ಮಾಡಿದ್ದೇವೆ. ಅವರು ಏನು ಹೇಳ್ತಾರೆ ಅದೊಂದು ಒಂಥರ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಹೇಳೋ ರೀತಿಯಲ್ಲಿ ಮಾತಾಡುವಂಥ ಸ್ಥಿತಿ. ತೊಂದರೆ ಇಲ್ಲ, ಲೆಟ್ ಇಟ್ ಬಿ ಎ ಪಾರ್ಟ್ ಆಫ್ ದ ಬಿಸ್ನೆಸ್, ತೊಂದರೆ ಇಲ್ಲ, ಎಲ್ರಿಗೂ ಫ್ರೀಯಾಗಿ ಬಿಡಿ. ಆದರೆ ಸರ್ಕಾರಕ್ಕೂ ರಾಯಲ್ಟಿ ಬರಬೇಕಾಗ್ತದೆ. ಮರಳನ್ನು ನೀವು ಲೀಸಲ್ಲಿ ಲೈಸೆನ್ಸ್ ಕೊಟ್ಟು ಮಾಡಿಸಿ, ಆಗ ಸರ್ಕಾರಕ್ಕೂ ರಾಯಲ್ಟಿ ಬರ್ತದೆ, ಜನಸಾಮಾನ್ಯರಿಗೂ ಮರಳು ಸಿಗ್ತದೆ, ಕಮ್ಮಿ ದರದಲ್ಲಿ ಸ್ಥಳೀಯವಾಗಿ ಮರಳು ಸಿಕ್ಕುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳುವಂಥದ್ದು ನಾನು. ಸ್ಥಳೀಯವಾಗಿ ತೆಗಿಲಿಕ್ಕೆ ಬಿಟ್ಟರೆ, ಈಗ ಮೊದಲೆಲ್ಲ ಯಾರು ಕೇಳ್ತಾ ಇದ್ರು ಮರಳನ್ನು? ಏನಿಲ್ಲ, ಅಲ್ಲಿ ಊರಿನವರು ಅಲ್ಲಿ ಆ ಹೊಳೆಯಲ್ಲಿ ಹತ್ತಿರದ ನದಿಯಲ್ಲಿ ಅವರೇ ತಗೊಂಡೋಗಿ ಮನೆಯನ್ನು ಕಟ್ತಾಯಿದ್ರು, ಅದಕ್ಕೆ ರಿಸ್ಟ್ರಿಕ್ಷನೇ ಇರಲಿಲ್ಲ. ಇದು ಯಾವಾಗ ಸರ್ಕಾರ ಕೈ ಹಾಕ್ತೋ ಆಗ ಎಲ್ಲ ಸಮಸ್ಯೆ ಉದ್ಭವ ಆಗಿದೆ, ಗೊಂದಲಗಳು ಸೃಷ್ಟಿಯಾದ. ಹೆಗಡೆ ಅವರೇ, ನಾವು ಈಗ ಒಂದು ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅದಕ್ಕಿಂತ ಮೊದಲೊಂದು ವೀಕ್ಷಕರೇ, ನಾವೊಂದು ಸಣ್ಣ ವಿರಾಮದ ನಂತರ ಮತ್ತೆ ಈ ಚರ್ಚೆಯನ್ನು ಮುಂದುವರಿಸ್ತೇವೆ. ಅಲ್ಲಿ ತನಕ ಒಂದು ಚಿಕ್ಕ ವಿರಾಮ. ನಮಸ್ಕಾರ ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ಪಬ್ಲಿಕ್ ಮೇಲ್ ಸಮಸ್ಯೆಗೆ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮರಳುಗಾರಿಕೆಯ ಬಗ್ಗೆ ಮಾಜಿ ಸಚಿವ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗಡೆ ಅವರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ನೀವು ನಮ್ಮ ಜೊತೆಗೆ ಸ್ಪಂದಿಸಲಿಕ್ಕೆ ಏನು ನಮ್ಮ ಟಿವಿಯ ಕೆಳಭಾಗದಲ್ಲಿ ನೇರ ಪ್ರಸಾರಕ್ಕೆ ಕರೆ ಮಾಡಿ ಅಂತಿದೆ ನಂಬರ್, ಆ ನಂಬರಿಗೆ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಬೋದು, ಮುಕ್ತ ಅವಕಾಶ ಇದೆ. ಹೆಗಡೆ ಅವರೇ, ನಾವೀಗ ಏನು ಮಾತಾಡ್ತಿದ್ದೀವಿ ಅಂದರೆ CRZ ಮತ್ತು ನಾನ್ CRZ ಏನು ಆದೇಶ ಏನು ಕೊಟ್ಟಿದ್ದಾರೆ, ಏಕರೂಪ ಮರಳು ನೀತಿಗೆ ಅವಕಾಶ ಕೊಡಿ ಕರಾವಳಿಯಲ್ಲಿ, ವಿಶೇಷವಾಗಿ ಕರಾವಳಿಯಲ್ಲಿ. ಆದರೆ ಅದರ ಇಂಪ್ಲಿಮೆಂಟೇಷನ್ ಎಷ್ಟು ಸಮಯವೂ ಆಗ್ತಾ ಇಲ್ಲ. ಸೊ ಏನು ಕಾರಣ ಇರ್ಬೋದು ಇದಕ್ಕೆ? ಕಾರಣ ಇದರವನ್ನು ಸರಿಯಾಗಿ ಅರ್ಥವನ್ನೇ ಮಾಡಿಕೊಂಡು ಸಮಸ್ಯೆಯನ್ನೇ ಅರ್ಥ ಮಾಡಿಕೊಂಡಾಗ ಕಾಣೋದಿಲ್ಲ. ಈಗ ಲೋಕೋಪಯೋಗಿ ಇಲಾಖೆಯ ಮುಖ ಅವರಲ್ಲಿ ಈಗಲೇ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಸ್ಟಾಫ್ ಇಲ್ಲ. ಅವ್ರದ್ದು ಒಂದು ಸಮಸ್ಯೆ. ಹಾಗೆ ಜನರು, ಈಗ ಕಾಂಟ್ರಾಕ್ಟರ್ಸು ಅಲ್ಲಿ ಹೋಗಿ ಬಿಲ್ ತೊಗೊಂಬರೋದು ಕಷ್ಟದ ಕೆಲಸ. ಯಾಕಂದರೆ ಅವರು ಕೆಲಸ ಮಾಡಬೇಕು, ಇನ್ಸ್ಪೆಕ್ಷನ್ ಆಗಬೇಕು, ಅದನ್ನೆಲ್ಲ ನೋಡೋದಾ. ಈ ಮರಳುಗಾರಿಕೆ ಆಕ್ಷನ್ ಮಾಡಿ ಪುನಃ ಅಲ್ಲಿ ಹೋಗಿ ದುಡ್ಡು ಕಟ್ಟಿ ಜನ, ಅದಕ್ಕಿಂತ ಮನೆ ಬಾಗಿಲಿನಲ್ಲಿ ಸಿಕ್ಕೋದನ್ನು PWD ಆಫೀಸಿಗೆ ಹೋಗಿ ಹಣ ಕಟ್ಟಿ ಬಿಲ್ ರಿಸಿಟ್ ಇಟ್ಕೊಂಡ್ಬಂದು ಯಾರ್ಡಿಗೆ ಬಂದು ಪುನಃ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ವಾ. ಯಾವುದು ಸುಲಭವಾಗಿ ಸಿಗ್ತಾ ಇತ್ತೋ ಅದನ್ನು ಬಹಳ ಕಷ್ಟದಲ್ಲಿ ಕೊಟ್ಟು ನಾವೇನು ಮಾಡಿದ್ದೇವೆ, ನಾವು ಏನನ್ನೂ ಮಾಡಲಿಲ್ಲ, ನಾವೇನು ಮಾಡಿದ್ದೀವಿ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಿ ಹಾಕಿದ್ದೇವೆ. ಕಾನೂನು ನಿಯಮಗಳಿರೋದು ಜನರಿಗೆ ಅನುಕೂಲ ಆಗಲಿಕ್ಕೆ. ಅದೇ ನನಗೆ ಲಾಸ್ಟ್ ಟೈಮ್ ಒಂದ್ಸಲಿ ಯಾವುದೊಂದು ಡಿಸ್ಕಷನ್ ಹೇಳಿದ್ದೆ. ಮಂಗಳೂರಿನಲ್ಲಿ ಒಂದು ರಿವ್ಯೂ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇತ್ತು. ಒಬ್ಬ ವ್ಯಕ್ತಿ ಬಂದು ಹೇಳಿದ, ನನಗೆ ಈ ಅಧಿಕಾರಿಗಳು ಈ ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ ಅಂತ. ಅಂದು ಚೀಫ್ ಮಿನಿಸ್ಟರ್ ಆಗಿದ್ದವರು ಮಾನ್ಯ ಜಯೇಶ್ ಪಟೇಲ್ ಅವರು, ಯಾಕಪ್ಪ ಮಾಡ್ತಾ ಇಲ್ಲ ಅಂತ ಅಧಿಕಾರಿಯನ್ನು ಕೇಳಿದರು. ಕಾನೂನನ್ನು ತೊಡಕಿದೆ ಸರ್ ಅಂತ ಹೇಳಿದೆ. ನಾನಲ್ಲಿ ಹಿಂದೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೆ. ಅದಕ್ಕೆ ಅವ್ರು ಹೇಳಿದರು, ಕಾನೂನು ಇರುವಂಥದ್ದು ಜನರಿಗೋಸ್ಕರ, ಜನರಿಗೆ ತೊಂದರೆ ಮಾಡಲಿಕ್ಕಿಲ್ಲ. ಒಂದು ವೇಳೆ ಅದು ಕಾನೂನು ತೊಡಕಿದ್ದಿದ್ದರೆ ನೀವು ತಿಳಿಸ್ಬೇಕು, ಅದನ್ನು ರಿಪೀಲ್ ಮಾಡುವ ಅಂತ ಹೇಳಿದರು. ಇವತ್ತೇನಾಗ್ತಾ ಇದೆ,
ಕಾನೂನಿನಿಂದಾಗಿ ಜನರಿಗೆ ರೆಸ್ಟ್ರಿಕ್ಷನ್ಸೇ ಜಾಸ್ತಿ ಆಗ್ತಿದೆ. ಸರ್ಕಾರದಲ್ಲಿ ಜನರ ಮೇಲೆ ಹತೋಟಿಯನ್ನು ತಗೊಳ್ಳಿಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದಾಗ್ತಾ ಇದೆ ಬಿಟ್ಟರೆ ಜನಸಾಮಾನ್ಯರಿಗೆ ಸುಲಭದಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಆಗ್ತಾ ಇಲ್ಲ. ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ನಾವು ಕೇವಲ ಉದ್ಘಾಟನೆಗಳನ್ನು ಮಾಡೋದು, ಸಭೆ ಸಮಾರಂಭಗಳಿಗೆ ಹೋಗುವಂಥದ್ದು ಮುಖ್ಯ ಅಲ್ಲ. ನಮಗೆ ಜನಸಾಮಾನ್ಯರ ಸಮಸ್ಯೆಯನ್ನು ಅರ್ಥವನ್ನು ಮಾಡಿಕೊಂಡು ಸರ್ಕಾರದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿದು ಜನರಿಗೆ ತಲುಪಿಸುವಂಥದ್ದು ಬಹಳ ಮುಖ್ಯವಾದ ಕೆಲಸ. ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರದ ಜನಪ್ರತಿನಿಧಿಗಳು ಇವತ್ತು ಎಲ್ಲೆಲ್ಲಿ ಹಕ್ಕುಪತ್ರ ವಿತರಣೆ ಮಾಡಬೇಕು ಅದಕ್ಕೊಂದು ಫಂಕ್ಷನ್ ಮಾಡಬೇಕು, ಎಲ್ಲೆಲ್ಲಿ ರಸ್ತೆ ಉದ್ಘಾಟನೆ ಮಾಡಬೇಕು ಅದಕ್ಕೊಂದು ಫಂಕ್ಷನ್ ಮಾಡಬೇಕು, ಎಲ್ಲೆಲ್ಲಿ ಆಶ್ರಯ ಯೋಜನೆ ಅಥವಾ ಕುಡಿಯುವ ನೀರನ್ನು ಟ್ಯಾಂಕರ್ ಕೊಡಲಿಕ್ಕೆ ಸಪ್ಲೈ ಮಾಡಲಿಕ್ಕಿದೆ ಅಲ್ಲೊಂದು ಇನಾಗ್ರೇಷನ್ ಮಾಡಬೇಕು ಅನ್ನುವಂಥ ಕಲ್ಪನೆ ಒಳಗೆ ಈ ಬಹಳ ಕರಾವಳಿ ಜನರ ಒಂದು ಏನು ಕಷ್ಟ ಅಂತ ಏನು ಹೇಳ್ತಾರೆ ಈಗ ಮರಳುಗಾರಿಕೆಯ ದಂಧೆ, ಅದರಲ್ಲಿ ಮೂಲಭೂತವಾಗಿ ಏನು ಸಮಸ್ಯೆ ಇದೆ ಸಾಂಪ್ರದಾಯಿಕ ಮರಳುಗಾರಿಕೆಯನ್ನು ಬದುಕಿ ಬಂದವರಿಗೆ ಅದರ ಬಗ್ಗೆ ಬಹುಶಃ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಆಸಕ್ತಿ ತೋರಿಸ್ತಾ ಇಲ್ಲ ಅದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳುವಂಥದ್ದು ನೇರ ಆರೋಪ ಜನಸಾಮಾನ್ಯವಾಗಿ ಇದೆ. ಇನ್ನೊಂದು ಏನಂತ ಕೇಳಿದರೆ, ಈಗ ಸಾಂಪ್ರದಾಯಿಕ ಮರಳುಗಾರಿಕೆ ಸರ್ಕ್ಯುಲರ್ನಲ್ಲಿ ಇದೆ, ಸಾಂಪ್ರದಾಯಿಕ ಮರಳುಗಾರಿಕೆಯನ್ನು ಮಾಡಬೇಕಾದ್ರೆ 4 ಅಡಿ ಆಳದ ಮರಳನ್ನು ತೆಗಿಲಿಕ್ಕೆ ಅದು ಸ್ಯಾಂಡ್ ಬಾರ್, ಇದು ಮಳೆಗಾಲದಲ್ಲಿ ಮೇಲಿಂದ ನೀರು ಬರುವಾಗ ಏನು ಮರಳು ಬಂದು ದಿಬ್ಬ ಬೀಳ್ತದೆ, ದಿಬ್ಬವನ್ನು ತೆಗಿಲಿಕ್ಕೆ ಇರುವಂಥದ್ದು ಬಿಟ್ಟರೆ ಆ ಗ್ರೌಂಡ್ ಲೆವೆಲ್ಗಿಂತ ಕೆಳಗೆ ಹೋಗ್ಲಿಕ್ಕಲ್ಲ. ಅದು ಖಂಡಿತ ಸ್ಯಾಂಡ್ ಬಾರ್ಸನ್ನು ತೆಗಿಲಿಕ್ಕೆ ಅಂತಲೇ ಇರುವಂಥದ್ದು. ಅದು CRZನಲ್ಲಿ ನಿಜವಾಗಿ ಕಾನೂನು ಪ್ರಕಾರ ಹೇಳೋದಾದರೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸೇ ಇಲ್ಲ, ವ್ಯವಹಾರವೇ ಮಾಡಬಾರ್ದು. ಖಂಡಿತ. ಆದರೆ ನಮಗೆ ಅದರಲ್ಲಿ ತೊಂದರೆ ಇದೆ. ನಮಗೆ ಮರಳು ಬೇಕಂತ ನಾವು ಸುಮ್ಮನೆ ಇದ್ದೇವೆ ಬಿಟ್ಟರೆ ಆ ಮರಳಿನಲ್ಲಿ ರಿಪೋರ್ಟ್ನಲ್ಲೇ ಇದೆ ಉಪ್ಪಿನ ಅಂಶ ಜಾಸ್ತಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಅದನ್ನು ಅರ್ಥವನ್ನು ಮಾಡ್ಕೊಂಡಿದ್ರೆ ಬೇರೆ ಜಿಲ್ಲೆಯಲ್ಲಿ ಅದನ್ನು ಅರ್ಥವನ್ನು ಮಾಡ್ಕೊಂಡಿಲ್ಲ. ಅಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಹೊಯ್ಗೆ ಎಲ್ಲಿಂದ ಬರ್ತದೆ ಅಂತಲೇ ಗೊತ್ತಿಲ್ಲ ಅವರಿಗೆ. ಆದ್ದರಿಂದ ದಿಬ್ಬವನ್ನು ತೆಗಿಲಿಕ್ಕೆ ಅವಕಾಶ ಇದೆ. ಅದು ಕೆಲವರು ಏನು ಮಾಡಿದ್ದಾರೆ, ಇಲ್ಲಿ ಒಂದು ಗುಂಪಾಗಿದೆ, ಕೆಲವರಿಗೆ ನಾವು ಮಾಡಬೇಕು ಬೇರೆಯವರು ಮಾಡಬಾರ್ದು ಅನ್ನುವಂಥದ್ದು. ನಾನೇನೋ ಎಲ್ಲರೂ ಮಾಡಲಿ, ಅವಕಾಶವನ್ನು ಕೊಡಿ ಮಾಡಲಿಕ್ಕೆ. ಆದರೆ ಲೀಸ್ ಮುಖಾಂತರ ರಾಯಲ್ಟಿ ಬಂದು ತಗೊಂಡು ಮಾಡಿ, ಕದ್ದು ಮಾಡಲಿಕ್ಕೆ ಅವಕಾಶವನ್ನು ಕೊಡಿ. ಎಷ್ಟು ರೆಸ್ಟ್ರಿಕ್ಷನ್ಸ್ ಮಾಡ್ತೀರೋ ಅದು ಕಳ್ಳ ವ್ಯವಹಾರಕ್ಕೆ ದಾರಿಯನ್ನು ಮಾಡಿಕೊಡ್ತದೆ. ಮತ್ತು ಒಂದು ಸಲಹೆ ಮಂತ್ರಿಗಳಿಗೆ ಶಾಸಕರುಗಳಿಗೆ ನಾನು ಹೇಳುವಂಥದ್ದು ಏನಂದರೆ, ನೀವು ಈಗ ಶುರು ಮಾಡಿದ ಅದನ್ನೇ, ಏನು ಸರ್ಕಾರದಿಂದ ಹಕ್ಕುಪತ್ರ ಸೌಲಭ್ಯಗಳನ್ನು ಕೊಡ್ತೇವೆ ಅವರಿಗೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅಲ್ಲಿ ಅಧಿಕಾರಿಗಳು ಅಲ್ಲೇ ತಗೊಂಡು ಬಿಡಲಿ. ಅದಕ್ಕೆ ಒಂದು ಕಾರ್ಯಕ್ರಮ ಯಾಕೆ, ಅಷ್ಟು ದಿವಸ ಅವರು ಯಾಕೆ ಕಾಯಬೇಕು? ಖಂಡಿತ ಅಗತ್ಯ ಇಲ್ಲ ಅನ್ನುವಂಥದ್ದು ನನ್ನ ಸಲಹೆ. ಅದು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಂಥದ್ದು. ಸರ್ಕಾರದಿಂದ ಕೊಟ್ಟಂಥ ದುಡ್ಡು, ಸರ್ಕಾರದಿಂದ ಕೊಟ್ಟಂಥ ಹಕ್ಕುಪತ್ರ, ಅದು ನಾವು ಮಾಡಿದಂತ ಹೇಳುವಂಥದ್ದು. ನಾವು ಮಾಡಿದ್ದೌದು, ಆದರೆ ಸರ್ಕಾರದಿಂದ ಬಂದಂಥ ಅನುದಾನ. ಈಗ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ನಾನು ವಿಕಾಸ್ ಪೂಜಾರಿ ಅಂತ ಕಾರ್ಕಳದಿಂದ. ಹೇಳಿ ವಿಕಾಸ್ ಪೂಜಾರಿ ಅವರೇ. ಈಗ ಸಿಹಿ ನೀರಿಗೊಂದು ಮರಳು ನೀತಿ, ಉಪ್ಪು ನೀರಿಗೊಂದು ಮರಳು ನೀತಿ ಎಂಬ ಕಾರಣದಿಂದಾಗಿ ಇದಕ್ಕೆ ನಿಜವಾಗಿ ಸಮಸ್ಯೆ ಸೃಷ್ಟಿಯಾಗಿದೆ. ಇದಕ್ಕೆ ಏಕರೂಪ ಮರಳು ನೀತಿಯೊಂದೇ ಪರಿಹಾರ ಅಂತ ಮಾನ್ಯ ಹೆಗಡೆಯವರು ಹೇಳ್ತಾ ಇದ್ದಾರೆ. ಹೌದು. ಆದ್ರೆ ಈ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಒದಗಿಸಬೇಕೆಂದು ಆಡಳಿತ ನಡೆಸುವವರಿಗೆ ಯಾಕೆ ಅರ್ಥವಾಗ್ತಿಲ್ಲ? ಸಚಿವರು ಅಥವಾ ಶಾಸಕರು ಅಧಿವೇಶನದಲ್ಲಿ ಈ ಕುರಿತು ಏಕೆ ಚರ್ಚೆ ನಡೆಸ್ತಿಲ್ಲ? ಅವ್ರು ಯಾಕೆ ಈ ಸಮಸ್ಯೆಗಳನ್ನು ಅಧಿಕಾರಿಗಳ ಮೇಲೆ ಹೊಣೆ ಹಾಕ್ತಾ ಇದ್ದಾರೆ? ಇದರ ಹಿಂದಿರುವ ಷಡ್ಯಂತ್ರ ಆದ್ರೂ ಏನು? ಈ ಬಗ್ಗೆ ಸ್ವಲ್ಪ ವಿವರವಾಗಿ. ಖಂಡಿತ ನಿಮ್ ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವರು ಮಾತಾಡ್ತಾರೆ. ಖಂಡಿತ ಇದನ್ನ ನಾನು ತಾವು ಪ್ರಶ್ನೆಯನ್ನು ಕೇಳುವ ಮುಂಚೆ ಉತ್ತರವನ್ನು ಹೇಳಿ ಆಗಿದೆ. ಅದನ್ನು ಏಕರೂಪ ನೀತಿ ಮಾಡದೇ ಇದ್ದರೆ ಒಂದು ಕಡೆಯಲ್ಲಿ ಲೀಸ್ನಲ್ಲಿ ತಗೊಂಡೋಗಿ ಅವರು ನೇರವಾಗಿ ಮಾರಾಟ ಮಾಡುವುದು ಒಂದು ಕಡೆ, ಆದರೆ ಇನ್ನೊಂದು ಕಡೆಯಲ್ಲಿ ಬರೀ ಹೊಯ್ಗೆಯನ್ನು ತೆಗೆದು PWD ಕೊಟ್ಟು ಅಲ್ಲಿಂದ ನಾವು ದುಡ್ಡು ಕಟ್ಟಿ ತಂದು ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಅಲ್ಲ ಸರ್, ಅದು ಯಾಕೆ ನಮ್ಮ ಅದು ಒಂದು ಅದರಲ್ಲಿ ಒಂದು ಸಚಿವರಿಗೆ ಅಥವಾ ನಮ್ಮ ಶಾಸಕರುಗಳಿಗೆ ಅರ್ಥ ಆಗುದಿಲ್ಲ. ಅದನ್ನು ಇಲ್ಲಿ ಸುಮ್ಮನೆ ಗೊಂದಲ ಮೂಡಿಸ್ತಾ ಇದ್ದಾರೆ. ಅವ್ರು ಯಾಕೆ ಅಧಿವೇಶನದಲ್ಲಿ ಮಾತಾಡುದಿಲ್ಲ? ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಮಾನ್ಯ ಕಾನೂನು ಸಚಿವರ ಎದುರಿಗೆ ನಾನು ಎಲ್ಲ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಚರ್ಚೆಯನ್ನು ಮಾಡಿ ಅದನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಕಾನೂನು ಇಲಾಖೆಯ ಪಾರ್ಲಿಮೆಂಟರಿ ಅಫೇರ್ಸ್ ಕಾರ್ಯದರ್ಶಿಯವರೆಲ್ಲ ಹೇಳಿದ್ದಾರೆ. ಅದನ್ನು ಜಾರಿಗೆ ತರುವಲ್ಲಿ ವಿಫಲರಾಗಿದ್ದಾರೆ ಅಷ್ಟೇ. ಅದು ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ನಿಯಮವನ್ನು ಮಾಡುವಾಗ ಸಹ PWD ಕೊಡುವಾಗ
ಕರಾವಳಿ ಜಿಲ್ಲೆಯನ್ನು ಹೊರತುಪಡಿಸಿ ಅಂತಲೇ ಇದೆ. ಅದನ್ನು ಯಾಕೆ ಮಾಡುವುದಿಲ್ಲ ಅಂತ ಪ್ರಾಯಶಃ ನಾನೇ ಇದನ್ನು ಕಾನೂನು ಸಚಿವರ ಹತ್ರ ಕೇಳ್ತೇನೆ ಪುನಃ ಹೋಗಿ. ಅಲ್ಲ ಖಂಡಿತ ಸರ್, ಯಾಕಂದ್ರೆ ಆಡಳಿತ ನಡೆಸೋರಿಗೆ ಈ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇರಬೇಕಾಗ್ತದಲ್ಲ. ಖಂಡಿತ ಇಲ್ಲಿ ಎರಡು ವಿಚಾರ ಇದೆ ವಿಕಾಸ್ ಪೂಜಾರಿ ಅವರೇ. ಈಗ ನಾವು ಏನು ಈಗ ಚರ್ಚೆ ಮಾಡ್ತಾ ಇದ್ದೇವೆ, ಇದು ಅಷ್ಟು ನಾವೇನು ಚರ್ಚೆ ಮಾಡ್ತಿರುವಷ್ಟು ಸುಲಭದ ವಿಚಾರ ಅಲ್ಲ ಇದು. ಈ ಏನು ಮರಳುಗಾರಿಕೆಯ ಎರಡು ನೀತಿ ಇದೆ, ಖಂಡಿತ ಇದರ ಹಿಂದೆ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಅವರು ಜಯಪ್ರಕಾಶ್ ಹೆಗಡೆ ಅವರು ಅದನ್ನು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಕಾಳಜಿಯುತ ಒಂದು ಸ್ಪಂದನ ವಾಹಿನಿ ನಾವು ಖಂಡಿತ ಹೇಳ್ತೇವೆ. ಇದಕ್ಕೆ ಈಗ ಏನು ಅಧಿಕಾರಿಗಳನ್ನು ಹೊಣೆ ಮಾಡ್ತಾರೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಾಗೂ ಜಿಲ್ಲಾಡಳಿತವನ್ನು ಏನು ಹೊಣೆ ಮಾಡ್ತಾ ಇದ್ದಾರೆ. ಈಗ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ, 3 ಜಿಲ್ಲಾ ಅಧಿಕಾರಿಗಳು ಏನು ಬಂದು ಹೋಗಿದ್ದಾರೆ, ಅವರು ನೇರವಾಗಿ ಹೇಳಿದ್ದಾರೆ ಗೊಂದಲ ಇದೆ, ಇದನ್ನು ಸರ್ಕಾರ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಏನು ಹೇಳಿದ್ದಾರೆ. ಅದರಲ್ಲೂ ಈಗಿನ ಪ್ರೆಸೆಂಟ್ DC ಏನಿದ್ದಾರೆ ಡಾಕ್ಟರ್ ಆರ್ ವಿಶಾಲ್ ಅವರು ನೇರವಾಗಿ ಬರೆದಿದ್ದಾರೆ, ರಿಟರ್ನ್ ಲೆಟರ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ನಮಗೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ. ವಿಕಾಸ್ ಏನಿದೆ ಇಲ್ಲಿ ಅಂದ್ರೆ ನನ್ನವರು ಕೂಡ ಯಾಕೆ ಉಸ್ತುವಾರಿ ಸಚಿವರನ್ನು ಕರೆದು ಕೂರಿಸಿ ಈ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಖಂಡಿತ ಮಾಡ್ತೇವೆ. ಇದು ನಮ್ಮದು 3ನೇ ಸಂಚಿಕೆ. ಖಂಡಿತ ವಿಕಾಸ್ ಪೂಜಾರಿ ಅವರೇ, ಮುಂದಿನ ದಿನಗಳಲ್ಲಿ ನಾವು ಆ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಮನೆ ಕಟ್ಟೋರಿ ತೊಂದರೆ ಆಗ್ತಾ ಇದೆ, ಇಲ್ಲಿ ಕಾಂಟ್ರಾಕ್ಟರ್ಸ್ ತೊಂದರೆ ಆಗ್ತಾ ಇದೆ. ಖಂಡಿತ ನಿಮ್ಮ ಸಲಹೆಗಳನ್ನು ನಾವು ತಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ. ಆದರೆ ಉಸ್ತುವಾರಿ ಸಚಿವರ ದಿನಾಂಕಗಳು ನಮಗೆ ಪೂರಕವಾಗಿ ಸಿಗ್ತದೆ ಅಂತ ಹೇಳುವಂಥ ಭರವಸೆ ನನಗಂತೂ ವೈಯಕ್ತಿಕವಾಗಿಲ್ಲ. ಆದರೆ ಸ್ಪಂದನ ವಾಹಿನಿ ಈ ನಿಟ್ಟಿನಲ್ಲಿ ಖಂಡಿತವಾಗಿ ಕೆಲಸ ಮಾಡ್ತದೆ. ಸಾಧ್ಯ ಆದರೆ ಅವರನ್ನು ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನಾವು ಅವರ ಗಮನಕ್ಕೆ ಇದೇ ಕಾರ್ಯಕ್ರಮದಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು ವಿಕಾಸ್ ಪೂಜಾರಿ ಅವರೇ, ಕಾರ್ಕಳದಿಂದ ಕರೆ ಮಾಡಿದಿರಿ, ಧನ್ಯವಾದಗಳು. ಸರ್, ಈಗ ನಾವು ಇದನ್ನು ಮಾತಾಡ್ತಾ ಇದ್ವಿ, ಏನು ಸಾಂಪ್ರದಾಯಿಕ ಮರಳುಗಾರಿಕೆ ದಿಬ್ಬ ತೆರವುಗೊಳಿಸುವಂಥದ್ದು, ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ಏನು 4 ಅಡಿ ನೀರಿಗಿಂತ ಆಳಕ್ಕಿಂತ ಜಾಸ್ತಿ ತೆಗಿಬಾರ್ದು ಅಂತ. ಆ್ಯಕ್ಚುಲಿ ಈ ಸಿಹಿ ನೀರಿನ ಮರಳುಗಾರಿಕೆಯಲ್ಲಿ ನಮಗೆ ಆ ಸಮಸ್ಯೆ ಇದೆ. CRZ ಏನು ವ್ಯಾಪ್ತಿಯಲ್ಲಿ ನಮಗೆ ದಿಬ್ಬದ ಸಮಸ್ಯೆ ನಂಗೆ ಗೊತ್ತಿಲ್ಲ. ಇದು ಇತ್ತೀಚೆಗೆ ಬಂದಿದ್ದು ಈ ದಿಬ್ಬ ತೆರವುಗೊಳಿಸುವಂಥ ಒಂದು ಯೋಜನೆ ಬಂದಿದ್ದು ಈ ಒಂದು ಜಾಸ್ತಿ ಅಂದರೆ ಒಂದು ದಶಕ ಆಗಿರ್ಬೋದು. ಅದಕ್ಕಿಂತ ಹಿಂದೆ ಮರಳು ಆಟೋಮೆಟಿಕ್ಕಾಗಿ ಆ ವ್ಯಾಪ್ತಿಯ ಕೃಷಿಕರು ಏನು ಅದನ್ನು ತೆಗಿತಿದ್ರು, ತೋಟಕ್ಕೆ ಕೃಷಿಗೆ ಬಳಸ್ತಿದ್ರು. ಈ ರೀತಿ ಮಾತ್ರ ಅಲ್ಲ, ಅಲ್ಲಿ ಜಾಸ್ತಿ ದಿಬ್ಬ ಬಂದಾಗ ನೀರು ಫ್ಲಡ್ ಆಗಿ ಅವರ ಭೂಮಿ ಎಲ್ಲ ಹಾಳಾಗ್ತಾ ಇತ್ತು. ಅದಕ್ಕೋಸ್ಕರ ಅವರೇ ಎಲ್ಲ ಮತ್ತೆ ಅವರ ಮನೆಗಳಿಗೆ ಅವರವರೇ ತಗೊಂಡು ಹೋಗ್ತಾ ಇದ್ರು. ಬಿಟ್ರೆ ಅದು ವ್ಯಾಪಾರ ಆಗಿ ಮಾಡಲಿಲ್ಲ. ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಇದ್ದಿರ್ಬೋದು, ಬಿಟ್ರೆ ದೊಡ್ಡ ಮಟ್ಟದ್ದಾಗಿರ್ಲಿಕ್ಕೆ ಒಂದು ಕನ್ಸ್ಟ್ರಕ್ಷನ್ಸ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಆದ್ದರಿಂದ ಮರಳಿನ ಬೇಡಿಕೆಯೂ ಜಾಸ್ತಿ ಆಗ್ತಾ ಹೋಯಿತು. ರಾಜ್ಯದ ಬೇರೆ ಬೇರೆ ಕಡೆಗೆ ಇಲ್ಲಿಂದ ಹೋಗ್ಲಿಕ್ಕೆ ಶುರುವಾಯ್ತಲ್ಲ, ಅದು ನಮಗೆ ದೊಡ್ಡ ಸಮಸ್ಯೆ ಆಯಿತು. ಸರ್, ಈಗ ಈ PWD ಅವರಿಗೇನು ಇದು IRB ಮತ್ತು ನವಯುಗದವರಿಗೇನು ಮರಳುಗಾರಿಕೆಗೆ ಕನ್ಸ್ಟ್ರಕ್ಷನ್ಗೆ ಗವರ್ಮೆಂಟ್ ಕನ್ಸ್ಟ್ರಕ್ಷನ್ ಅಂತ ಏನು ಹೇಳ್ತಾರೆ, ಬಟ್ ಅವರು ಗವರ್ಮೆಂಟ್ ಕನ್ಸ್ಟ್ರಕ್ಷನ್ ಅಲ್ಲ, ಪ್ರೈವೇಟ್ ಕನ್ಸ್ಟ್ರಕ್ಷನ್. ನಮ್ಮ ಕಡೆಯಿಂದ ಇದು ಏನು ರೋಡ್ ಟ್ಯಾಕ್ಸ್ ಜೊತೆಗೆ ಟೋಲ್ ತಗೊಳ್ತಾರೆ. ಬಿಡಿ, ಆಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಒಂದು ರಿಯಾಯಿತಿಯಲ್ಲಿ ಅವರಿಗೆ ನಾನ್ CRZ ಇಂದ ಮರಳುಗಾರಿಕೆಗೆ ಅನುಮತಿ ಕೊಟ್ಟಿದೆ. ಕಾಮಗಾರಿ ಸರ್ಕಾರ ಅದಕ್ಕೆ ನಾನ್ CRZ ಅಲ್ಲಿ ಮರಳುಗಾರಿಕೆಗೆ ಅನುಮತಿ ಕೊಟ್ಟಿದೆ. ಯಾಕೆ ನಾನ್ CRZ ನಲ್ಲಿ ಕಳೆದ ಎಷ್ಟೋ ವರ್ಷಗಳಿಂದ ಇದು ಮರಳುಗಾರಿಕೆ ಮಾಡ್ತಾ ಇರೋರಿಗೆ ಇನ್ನೂ ಅನುಮತಿ ಕೊಟ್ಟಿಲ್ಲ? ನಿಜವಾಗ್ಲೂ ಮೂಲಭೂತವಾಗಿ ನಮ್ಮ ಇಲ್ಲಿಯ ಕರಾವಳಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಉಪ್ಪು ನೀರಿನ ಮರಳಿನಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ. ಅಷ್ಟು ಗೊತ್ತಿದ್ದು ನಮ್ಮ ಅಧಿಕಾರಿಗಳಿಗೆ ಗೊತ್ತಿದೆ, ಜನಪ್ರತಿನಿಧಿಗಳಿಗೆ ಗೊತ್ತಿದೆ, ಅವರ ಮನೆಗೆ ಉಪ್ಪು ನೀರಿನ ಹೊರ ಮರಳನ್ನು ಉಪಯೋಗಿಸುವುದಿಲ್ಲ. ಅದನ್ನು ರಿಪೋರ್ಟ್ ಅನ್ನು ಬರೆದಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. CRZ ಏರಿಯಾದಲ್ಲಿ ಸಾಲ್ಟ್ ಕಂಟೆಂಟ್ ಎಷ್ಟಿದೆ, ನಾನ್ CRZ ಏರಿಯಾದಲ್ಲಿ ಹೇಗಿದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಳಿಸಿದ್ದಾರೆ. ಡೀಟೇಲ್ ರಿಪೋರ್ಟೇ ಇದೆ. ಯೂನಿಫಾರ್ಮ್ ಸ್ಯಾಂಡ್ ಪಾಲಿಸಿ ಆಗಬೇಕು ಅನ್ನೋದಕ್ಕೆ ಒಂದು ರಿಪೋರ್ಟನ್ನು ಕಟ್ಟಿದ್ದಾರೆ. ಅದರಲ್ಲಿ ಇದು ಕೆಮಿಕಲ್ ಎಷ್ಟಿದೆ, ಉಪ್ಪಿನ ಅಂಶ ಎಷ್ಟಿದೆ, ಅದರಿಂದ ಏನಾಗ್ಬೋದು ಅನ್ನೋದನ್ನು ಎಲ್ರಿಗೂ ಗೊತ್ತಿದೆ. ಉಪ್ಪಿನ ಅಂಶ ಜಾಸ್ತಿ ಇದ್ದಾಗ ನಿಮ್ಮದು ಕೊರೋಷನ್ ಸ್ಟಾರ್ಟ್ ಆಗ್ತದೆ. ಅದನ್ನೆಲ್ಲ ನೋಡಿಯೇ ತೀರ್ಮಾನವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್. ನನಗೆ ಎಷ್ಟು ಜನ ಇದನ್ನು ನೋಡಿದಾರೆಲ್ಲೋ ಗೊತ್ತಿಲ್ಲ, ಅದರಲ್ಲಿ ಬರೆದಿದ್ದಾರೆ ಅವರು. 50% ಈಗ ಅವರು ಇನ್ನೊಂದು ರಿಪೋರ್ಟ್ ಎಟ್ ಪ್ರೆಸೆಂಟ್ ಔಟ್ ಆಫ್ ದ ಸ್ಯಾಂಡ್ ಅವೈಲೇಬಲ್ CRZ ಏರಿಯಾಸ್ 50% ಆಫ್ ದ ಕ್ವಾಂಟಿಟಿ ಇಸ್ ರಿಸರ್ವ್ಡ್ ಫಾರ್ ಲೋಕಲ್ ಯೂಸ್ ಅಂತ ಹೇಳ್ತಾರೆ ಅವರು. 50% ಹೊರಗೆ ಹೋದ್ರು ಸಹ 50% ಇಲ್ಲಿ ಇರಬೇಕು ಅನ್ನುವಂಥದ್ದನ್ನು ಬರೆದಿದ್ದಾರೆ. ಇವತ್ತು 50% ಅಲ್ಲ, 80% ಹೊರಗೆ ಹೋಗ್ತದೆ. 80% ಅಲ್ಲ, 90% ಇರಬಹುದು. ಅದನ್ನು ನಾವು ಸಹ ಯಾರು ವ್ಯಾಪಾರವನ್ನು ಮಾಡ್ತೇವೆ
ಅವರು ಅದರ ಬಗ್ಗೆ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಖಂಡಿತ ಖಂಡಿತ. ನನಗೆ ವ್ಯಾಪಾರದಲ್ಲಿ ದುಡ್ಡಾಗ್ತದೆ ಅನ್ನೋದೊಂದು ಬಿಟ್ಟರೆ ನಮ್ಮ ಭಾಗದ ಜನರಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆಯೂ ಆಲೋಚನೆಯನ್ನು ಮಾಡಬೇಕು. ಅಲ್ಲ ಸರ್, ಅದಕ್ಕೆ ಈಗ ಇಲಾಖೆ ಅಥವಾ ಏನು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಕ್ಕೆ ಆಗೋದಿಲ್ವಾ? ನಾನೀಗ ಅಲ್ಲಿ ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ನಲ್ಲಿ ಯಾವುದೇ ಯಾವಾಗ ಫೋನ್ ಮಾಡಿದ್ರು ಸರ್ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಸ್ಟಾಫ್ ಇಲ್ಲ. ಅಲ್ಲ, ಅದು ಯಾರ ತಪ್ಪು? ಇಲಾಖೆ ತಪ್ಪ, ಸರ್ಕಾರದ್ದು? ಅಲ್ಲ, ಅದನ್ನ ಇವರು ನೋಡಿ ಇಷ್ಟು ಗೊಂದಲಗಳಾಗ್ತಾ ಇದೆ. ನಾನು ಸರ್ಕಾರಕ್ಕೆ ಮೊನ್ನೆ ಯಾವುದು ವಾಹಿನಿಯವರು ದೂರವಾಣಿಯಲ್ಲಿ ಕೇಳಿದಾಗ ಹೇಳಿದೆ, ಹೊಸ ಹೊಸ ಯೋಜನೆಗಳನ್ನು ಮಾಡೋದಕ್ಕಿಂತ ನಿಲ್ಲಿಸಿ, ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ಸನ್ನು ನಿಲ್ಲಿಸಿ, ಇನ್ನು ಮುಂದೆ ಫಿಲಪ್ ದ ವೇಕೆನ್ಸಿ, ಎಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವೇಕೆನ್ಸಿ ಇದೆ ಅದನ್ನು ಫಿಲಪ್ ಮಾಡಿ ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸ ಆಗಲಿಕ್ಕೆ ಒಂದು ಪೂರಕವಾಗಿ ಕೆಲಸವನ್ನು ಮಾಡಿ. ಅಲ್ಲ, ಅದು ಆಗಲಿಲ್ಲ ಅಂತಂದರೆ ಅವು ಸಂಬಂಧಪಟ್ಟ ಏನು ಗ್ರಾಮ ಪಂಚಾಯಿತೋ, ನಗರ ಪಂಚಾಯಿತೋ, ಪಟ್ಟಣ ಪಂಚಾಯಿತೋ ಅಥವಾ ಪುರಸಭೆ ಏನು ಇದೆಯಲ್ಲ ಆ ವ್ಯಾಪ್ತಿಯಲ್ಲಿ, ಆ ವ್ಯಾಪ್ತಿಗೆ ಜವಾಬ್ದಾರಿ ಹಂಚಿಕೊಡ್ಲಿಲ್ಲ. ಈಗ ಏನು 30% ಪಂಚಾಯತ್ ಗ್ರಾಮ ಪಂಚಾಯತಿ ಕೊಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಹಾಗೆ ಇತ್ತು, 50% ಪಂಚಾಯತಿಗೆ ಅಂತ ಇತ್ತು. ಹೌದು, ಅದು ಹೋಯ್ತು. ಈಗ ಈ ಟೆಂಡರ್ ಕರೆದಿಂದ ಹೋಯ್ತು ಸರ್ಕಾರಕ್ಕೆ ನೇರ. ಇಲ್ಲದೇ ಇದ್ರೆ ಪಂಚಾಯತ್ನವರು ಅಲ್ಲಿ ಒಂದು ಗೇಟನ್ನು ಹಾಕಿ, ಇದು ನಾನು ವಿಧಾನಸಭೆಯಲ್ಲಿದ್ದಾಗ ಚರ್ಚೆ ಆಗಿತ್ತು. ಮೈನ್ಸ್ ಹೋಗುವಾಗ ಬಳ್ಳಾರಿಯಿಂದ ಅಲ್ಲಿ ಗೇಟ್ ಹಾಕಿ ಅಲ್ಲಿ ಅವರಿಗೆ ಟೋಲ್ ಕಲೆಕ್ಷನ್ ಮಾಡಿ ಆ ದುಡ್ಡನ್ನು ರಸ್ತೆ ಡ್ಯಾಮೇಜ್ ಅದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಚರ್ಚೆ ಆಗಿತ್ತು. ಇದು ಸಹ ಪಂಚಾಯತ್ನಲ್ಲಿ ಮೇಲೆ ಬರುವಾಗಲೇ ಅವರು ಆಕ್ಷನ್ ಮಾಡಿ ಒಬ್ಬೊಬ್ಬರಿಗೆ ಕೊಟ್ಟಿದ್ದರು. ಮೊನ್ನೆ ಆಕ್ಷನ್ ಇದನ್ನು PWD ಅವರು ಟೇಕ್ ಓವರ್ ಮಾಡುವವರೆಗೆ ಪ್ರತಿ ಪಂಚಾಯತ್ನವರು ಎಲ್ಲಿ ಸ್ಯಾಂಡ್ ಮೈನಿಂಗ್ ಆಗ್ತಾಯಿತ್ತು ಅಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು. ಸರ್, ಒಂದು ಫೋನ್ ಕರೆ ಇದೆ. ಹಲೋ 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 ಹಲೋ. ಹೇಳಿ ಸರ್, ತಾವು ಯಾರು ಮಾತಾಡೋದು? ನಾನು ಕಾಪುವಿನಿಂದ ಪೀರ್ ಮೊಹಮ್ಮದ್ ಮಾತಾಡ್ತಾ ಇದ್ದೇನೆ. ಹೇಳಿ ಪೀರ್ ಮೊಹಮ್ಮದ್ ಅವರೇ. ಹೆಗ್ಡೆ ಅವರು ಈಗ ಮಾತಾಡ್ತಾ ಹೇಳಿದ್ರು, ಫಲಾನುಭವಿಗಳಿಗೆ ಇದು ಸರ್ಕಾರದ ಆಫೀಸಿನಲ್ಲಿ ಅದರ ಸವಲತ್ತನ್ನು ಒದಗಿಸಿದರೆ ಒಳ್ಳೆಯ ಕೆಲಸ ಅಂತ ಹೇಳಿದ್ರು. ಹೌದು. ಆದರೆ ಅದರ ಹಿಂದೆ ರಾಜಕೀಯ ವ್ಯಕ್ತಿಗಳು ಶ್ರಮ ಪಡ್ತಾರೆ. ಒಂದು ಪಕ್ಷದ ರಾಜಕೀಯ ವ್ಯಕ್ತಿಗಳು ಶ್ರಮ ಪಟ್ಟಾಗ ಅದನ್ನು ಅವರು ಇದ್ದು ಜನರಿಗೆ ಸಹಕರಿಸಿದರೆ ಅವರ ಕೆಲಸಗಳ ಬಗ್ಗೆ ಅವರು ವಿಚಾರಿಸಬಹುದು, ಅವರಿಗೆ ಜನರಿಗೆ ತಿಳಿಯಪಡಿಸಬಹುದು ಇದು ಯಾರಿಂದ ಆಗಿದೆ ಏನಂತ ಹೇಳಿ. ಮತ್ತೆ ನೋಡಿ, ಈಗ ಸಿದ್ದರಾಮಯ್ಯನವರು ಸಾಧಾರಣ 3 ವರ್ಷದಿಂದ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆದ್ರೆ ನಾವು ಮೊನ್ನೆ ಚುನಾವಣೆ ಸಮಯದಲ್ಲಿ ಹೋದಾಗ ಮನೆಯಲ್ಲಿ ನಿಮ್ಗೆ ಅಕ್ಕಿ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಪ್ರಚಾರ ಇಲ್ಲ. ಅಂತ ಪ್ರಚಾರಗಳಾಗಬೇಕಾದ್ರೆ ಅದನ್ನು ಈ ಕಾರ್ಯಕ್ರಮ ಮೂಲಕ ಇದು ಮಾಡಬೇಕಾಗ್ತದೆ. ಪೀರ್ ಮೊಹಮ್ಮದ್ ಅವರೇ, ನೀವು ಹೇಳಿರೋದನ್ನು ನಾವು ಗಮನಕ್ಕೆ ತಗೊಂಡಿದ್ದೇವೆ. ಜಯಪ್ರಕಾಶ್ ಹೆಗಡೆ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಈಗ ನಿಮ್ಮ ಪ್ರಶ್ನೆ ಮರಳುಗಾರಿಕೆಯ ವಿಚಾರವಾಗಿ ಯಾವುದಾದ್ರೂ ಇದೆಯಾ? ಹಲೋ, ಕಟ್ಟಾಯ್ತಾ? ಅಲ್ಲ, ಅವರು ಹೇಳೋದು ಯಾವ ಸರ್ಕಾರ ಅದನ್ನು ಮಾಡಿದೆ, ನಾನು ಈ ಸರ್ಕಾರ ಅಂತ ಇಲ್ಲ, ಹಿಂದಿನ ಸರ್ಕಾರವೂ ಅದನ್ನೇ ಮಾಡಿದೆ. ಯಾವ ಸರ್ಕಾರ ಮಾಡಿದರೂ ಸಹ ನೇರವಾಗಿ ಈಗ ಮಂತ್ರಿ ಬರಲಿಕ್ಕೆ ಕಾಯುವುದಕ್ಕಿಂತ ನೇರವಾಗಿ ಹೋಗಿ ತಾಲೂಕು ಕಚೇರಿಯಲ್ಲಿ ಇನ್ನೊಂದು ಕಡೆಯಲ್ಲಿ ತಗೊಳ್ಬೋದಲ್ಲ. ಖಂಡಿತ ಖಂಡಿತ, ಅದು ಬಹಳ ಸುಲಭ ಆಗ್ತದೆ. ಅಥವಾ ಸ್ಥಳೀಯ ಪಂಚಾಯತಿಗೆ ಕಳಿಸ್ಲಿ, ಅಲ್ಲಿ ತಗೊಳ್ಳಿಕ್ಕಾಗ್ತದೆ. ತಾಲೂಕು ಕಚೇರಿಯಿಂದ ಯಾವ ಗ್ರಾಮದ್ದು ಹಕ್ಕುಪತ್ರಗಳಿರ್ತದೋ ಇನ್ನೊಂದು ಅಲ್ಲಿ ಆ ಪಂಚಾಯತ್ನಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, PDO ಇರ್ತಾರೆ, ಪಂಚಾಯತ್ ಅಧ್ಯಕ್ಷ, ಅವರು ಕೊಡಲಿ ಅಂತ ಹೇಳುವಂಥ. ಖಂಡಿತ ಖಂಡಿತ ಪಬ್ಲಿಸಿಟಿ ತಗೊಳ್ಬೇಕು ಮಾಡಿದ ಯೋಜನೆಗಳಿಗೆ, ಆದರೆ ಅದಕ್ಕೋಸ್ಕರ ಕಾಯಬಾರ್ದು. ಖಂಡಿತವಾಗಿ ಇದು ಮಂತ್ರಿಗಳು ಬಂದು ಸಹ ಕೊಡುದು 4 ಜನಕ್ಕೆ, ಉಳಿದವರು ಅಲ್ಲೇ ಕೂತ್ಕೊಂಡು ಅಧಿಕಾರಿಗಳ ಹತ್ರ ತಗೊಂಡು ಹೋಗೋದು. ಹೌದು, ಖಂಡಿತ. ಓಕೆ ಹೆಗಡೆ ಅವರೇ, ಈಗ ಒಂದು ಸಣ್ಣ ವಿರಾಮ, ನಂತರ ನಮ್ಮ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಪಬ್ಲಿಕ್ ಮೇಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮರಳುಗಾರಿಕೆಯ ಬಗ್ಗೆ, ಸಾಂಪ್ರದಾಯಿಕ ಮರಳುಗಾರಿಕೆಗೆ ಇರುವಂತಹ ಅಡಚಣೆಗಳ ಬಗ್ಗೆ ನಾವು ಜಯಪ್ರಕಾಶ್ ಹೆಗಡೆ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಹೆಗಡೆ, ನಾವೀಗ ಏನು ಮಾತಾಡ್ತಿತ್ತಂದರೆ ಪಂಚಾಯತ್ ಮತ್ತು ಗಣಿ ಇಲಾಖೆಯ ನಡುವಿನ ಒಂದು ಗೊಂದಲ, ಮತ್ತು ಏನು ಗಣಿ ಇಲಾಖೆಯಲ್ಲಿ ಸ್ಟಾಫ್ ಇಲ್ಲ ಅಂತ ಏನು ಹೇಳ್ತಾರೆ. ಸೊ
ಇನ್ನೊಂದು ಅಕಸ್ಮಾತ್ ಅವರಿಗೆ ಸ್ಟಾಫ್ಗೆ ಸರ್ಕಾರ ವ್ಯವಸ್ಥೆ ಮಾಡಿಲ್ಲ ಅಂದರೆ ಅಲ್ಲಿ ತನಕ ಒಂದು ಕಾನೂನಲ್ಲಿ ಒಂದು ತಿದ್ದುಪಡಿ ತಗೊಬಂದು ಸ್ಥಳೀಯ ಪಂಚಾಯಿತಿಗೆ ಅಥವಾ ಏನು ಅಲ್ಲಿ ವ್ಯಾಪ್ತಿಯ ಪುರಸಭೆ ನಗರಸಭೆಗೆ ಕೊಡ್ಬೋದಲ್ಲ. ಒಂದು ಏನು ಆವಾಗ ಇವರಿಗೇನು 70% ಗಣಿ ಇಲಾಖೆಯವರು ತಗೊಳ್ತಿದ್ರು, 30% ಇವರಿಗೆ ಕೊಡ್ತಿದ್ರು, ಒಂದು ಹಂಚಿಕೆ ಆಗ್ತಿತ್ತು. ಸರಿ, ಅದನ್ನು ಉಲ್ಟಾ ಮಾಡಿ 70% ಪಂಚಾಯತ್ ಕೊಟ್ಟು ಪಂಚಾಯತ್ನವರು ಒಳ್ಳೆಯ ಆದಾಯ ಮತ್ತು ಸ್ವಲ್ಪ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ. ಪಂಚಾಯತಿಗೆ ಆದಾಯ ಸಿಗ್ತದೆ, ಸರ್ಕಾರಕ್ಕೆ ಸಿಗ್ತದೆ. ಹೌದು, ಸಾಕಾಗುತ್ತಾ? ಅಲ್ಲಲ್ಲ, ನಾನೀಗ ಹೇಳ್ತಾ ಇರೋದು ಗಣಿ ಇಲಾಖೆ ಈಗೇನು ಗಣಿ ಇಲಾಖೆ ತಗೊಂಡು ಸ್ಟಾಫ್ ಇಲ್ಲ ಅಂತ ಕೂತ್ಕೊಂಡು ಇಷ್ಟು ಗೊಂದಲ ಮಾಡ್ತಾ ಇದೆಯಲ್ಲ, ಅದಕ್ಕೆ ಸರ್ಕಾರ ನೇರ ಹೊಣೆ. ಇದು ಸರ್ಕಾರ ಕೊನೆ ಪಕ್ಷ ಪಂಚಾಯತಿನ ಒಂದು ಇಷ್ಟುವರೆಗೆ ಎಲ್ಲಿಯೂ ಸರ್ಕಾರಕ್ಕೆ ಬರುವ ಆದಾಯದ ಬಗ್ಗೆ ಚರ್ಚೆ ಆಗಲಿಲ್ಲ. ಸರ್ಕಾರಕ್ಕೆ ನಾನು ಆಗ್ಲಿಂದ ಹೇಳ್ತಾ ಇದ್ದಿದ್ದು ರಾಯಲ್ಟಿ ಬರಬೇಕು ಅಂತ. ಅದಕ್ಕೆ ಟ್ರೆಡಿಷನಲ್ ಮೈನಿಂಗ್ ಯಾರು ಮಾಡ್ತಾ ಇದ್ದರು ಅವರಿಗೆ ಕೊಟ್ಟು ಲೈಸೆನ್ಸನ್ನು ಕೊಟ್ಟು ಅವರಿಗೆ GPS ಎಲ್ಲ ಹಾಕಿದರು. ಅದಕ್ಕೆ ಲೆಕ್ಕ ಸಿಗ್ತಾ ಇತ್ತು. ಆ ಲೆಕ್ಕ ಪ್ರಕಾರ ಅವರು ರಾಯಲ್ಟಿಯನ್ನು ಕಟ್ತಾಯಿದ್ರು, ಅವ್ರಿಗೆ ಟ್ರಾನ್ಸ್ಪೋರ್ಟ್ ಪರ್ಮಿಟು ಕೊಡ್ತಾಯಿದ್ರು. ಅದೆಲ್ಲ ಇರುವಾಗ ವ್ಯವಸ್ಥಿತವಾಗಿ ನಡೆಯುವಾಗ ಬದಲಾವಣೆ ಆಗಬೇಕಿತ್ತು ಅಂತ. ಕರೆಕ್ಟ್. ಈಗ ಪಂಚಾಯತ್ನವರು ಪ್ರತಿ ಕಡೆಯಲ್ಲಿ ಗೇಟನ್ನು ಹಾಕಿ ಅಲ್ಲಿ ಒಬ್ಬನನ್ನು ಕೂರಿಸಿದ್ರು. ಒಂದು ಲಾರಿಗೆ ಇಂತಿಷ್ಟು ಅಂತ ಚೆಕ್ ಪೋಸ್ಟ್ ಥರ ಕಲೆಕ್ಟ್ ಮಾಡ್ತಾಯಿದ್ರು. ಅದು ಪಂಚಾಯತಿಗೆ ಆದಾಯ ಆಗ್ತಾ ಇತ್ತು. ಸರ್ಕಾರವೇ ಕೊಡಬೇಕಿತ್ತು ಒಂದು ಪೋರ್ಷನ್ನು, ಅದನ್ನು ಕೊಡಲಿ, ಅವರಿಗೂ ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ವ್ಯವಸ್ಥಿತವಾಗಿ ನಡೀತಾ ಇತ್ತು, ಗೊತ್ತಾಗ್ತಾ ಇತ್ತು ಎಷ್ಟು ಲಾರಿ ಬಂದಿದೆ, ಎಷ್ಟು ಲಾರಿ ಹೋಗಿದೆ ಗೊತ್ತಾಗ್ತಾ ಇತ್ತು. ಹೌದು ಹೌದು. ಹೇಳಿರೋ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ. ಹೆಗ್ಡೆ ಅವ್ರ ಹತ್ರ ಮಾತಾಡಬೇಕಿತ್ತು. ನಮಸ್ಕಾರ. ತಾವು ಎಲ್ಲಿಂದ ಮಾತಾಡ್ತಿದ್ರಿ? ತಮ್ಮ ಹೆಸರು? ಉಡುಪಿಯಿಂದ ಸರ್, ಯೋಗೀಶ್ ಶೇಟ್ ಅಂತ ಮಾತಾಡ್ತಿದ್ದೇನೆ. ನಮಸ್ತೆ, ಹೇಳಿ. ಒಂದು ಉಪ್ಪು ಈಗ CRZ 1, 2, 3 ನಿಯಮ ಬರ್ತದಲ್ಲ, ಅದರಲ್ಲಿ ಉಪ್ಪು ನೀರಿನಲ್ಲಿ ತೆಗೆಯುವುದು ಬೇಡ ಹೇಳುದು ನಿಯಮ ಮುಂಚಿನಿಂದಲೇ ಉಂಟು, ಈಗಲೂ ಇದೆ. ಅಲ್ಲಿ ಅದಕ್ಕಿಂತ ಮೇಲೆ ಸಿಹಿ ನೀರಿನಲ್ಲಿ ತೆಗೆದ್ರೆ ಏನಾದ್ರೂ ಪ್ರಾಬ್ಲಮ್ ಬರ್ತದಾ? ಸಿಹಿ ನೀರಿನಲ್ಲಿ ತೆಗೆಯುವ ರೀತಿ ಮೇಲೆ ಹೊಂದ್ಕೊಂಡಿರ್ತದೆ. ಡ್ರೆಜ್ಜರ್ ಹಾಕಬಾರ್ದು, JCBಯಲ್ಲಿ ತೆಗಿಬಾರ್ದು ಅನ್ನುವಂಥದ್ದು ಇದೆ. ಹೌದೌದು. ಅಲ್ಲಿ ಕೆಲವು ಎಂತ ಹೇಳ್ತಾರೆ, ಅದಕ್ಕೆ ನಮ್ಮ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಇಂತ ಅಡಿಯಲ್ಲೆಲ್ಲ ತೆಗಿಬಾರ್ದು ಖಂಡಿತ, ಯಾಕಂದ್ರೆ ತುಂಬಾ ಹಾನಿ ಆಗ್ತದೆ ಅದರಿಂದ, ಅದು ಖಂಡಿತ. ಮತ್ತೊಂದು ಎರಡನೇದೊಂದು ಕೇಳಲಿಕ್ಕಿತ್ತು. ಈಗ ಸರ್ಕಾರದಿಂದ ಗುತ್ತಿಗೆ ಪಡೆದು ಅವರಿಗೆ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಅವ್ರು ಹೇಳ್ತಾರೆ ನಮ್ಗೆ ಈಗ ಮರಳಿನ ಸಮಸ್ಯೆ ಉಂಟು, ನಾವ್ ಎಂತ ಮಾಡುದು ಅಂತ ಹೇಳಿ ಶಾಸಕರೇ ಹೇಳಿದ್ರೆ ಸಭೆಯಲ್ಲಿ ಅವರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅದರ ನೆವನ ನಮ್ಗೆ ಹೇಳ್ಬೇಡಿ ಅಂತ ಹೇಳಿ. ಇವರೇ ಕೊಡುದಿಲ್ಲ, ಅವ್ರು ಕೆಲಸ ಮಾಡುದು ಹೇಗೆ? ಗುತ್ತಿಗೆದಾರರು ಮರಳಿ ಬರೆದಿದ್ರೆ ಕೆಲಸ ಮಾಡುದು ಹೇಗೆ? ಅದ್ರ ನೆವನ ಹೇಳ್ಬಾರ್ದು ಹೇಳಿದ್ರೆ ಇವರೇ ಕೊಡ್ಬೇಕಲ್ಲ, ಅಲ್ಲಿ ಕೊಡದೆ ಇವ್ರದ್ದೇ ಯಾವ್ದಿಗೆ ಸರ್ಕಾರಿ ಕೆಲಸ. ಹಾಗಾದ್ರೆ ಪ್ರೈವೇಟ್ ಈಗ ನಮ್ಮಂತವ್ರು ಮನೆ ಕೊಟ್ಟವರಿಗೆ ನಮ್ಗೆ ಬರದಿದ್ರೆ ನಾವು ಅವನ ಕನಸಿನ ಮನೆ ಕಟ್ಟಿಕೊಳ್ಳುದು ಹೇಗೆ? ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ಸುಲಭವಾಗಿ ಸಿಗ್ತದೆ, ಸಣ್ಣ ಸಣ್ಣ ಗುತ್ತಿಗೆದಾರರಿಗೆ ಸಿಕ್ಕುದು ಕಷ್ಟ ಆಗಿದೆ. ಅದು ಕರೆಕ್ಟ್. ಮತ್ತೊಂದು ಎಂತ ಹೇಳಿದ್ರೆ, ಈಗ PWD ಗುತ್ತಿಗೆ, ಈಗ PWDಗೆ ಕೊಟ್ಟಿದ್ದಾರೆ, ವಹಿಸಿಕೊಟ್ಟಿದ್ದಾರೆ. ಯಾವ್ದು ಹೇಳಿದ್ರೆ ಈ ಟೆಂಡರ್ ಅನ್ನು ಹೊಯ್ಗೆದು, ಅದು ಸರಿಯಲ್ಲ. ಯಾಕಂದ್ರೆ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಇರುವಾಗ ಅವರೇ ಅದನ್ನು ನೋಡಿಕೊಳ್ಬೇಕು. ಈಗ ಟೆಂಡರ್ ಮುಖಾಂತರ ಅವರಿಗೆ ಕೊಟ್ಟಿದ್ದಾರೆ ಹೇಳಿ ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ. ಅದು ಅಲ್ವೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಅದು ತಪ್ಪು. ಯಾಕೆಂದ್ರೆ ಅವರು ಅಲ್ಲಿಂದ ಹೋಗಿ ಪಡ್ಕೊಂಡು ತರುವುದಾದ್ರೆ ಹೇಗೆ? ನನ್ನ ಅಂದಾಜು ಅದು ಸರಿಯಲ್ಲ. ಯಾಕಂದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅವರಿಗೆ ಅಲ್ಲಿ ಕೊಡ್ಬೇಕು ಇನ್ನ ಅನುಮತಿ, ಅದನ್ನು ಯಾರು ಸಂಬಂಧಪಟ್ಟ ಇಲಾಖೆ ಉಂಟು ಅವರೇ ಮಾಡ್ಬೇಕಿನ್ನ. ಇದನ್ನು ಅವರಿಗೆ PWDಗೆ ಮತ್ತೊಂದು ಕೆಲಸ ಇದ್ರೆ ಅವರ ಕೆಲಸ ನೋಡುದಲ್ಲದೆ ಪುನಃ ಅವರ ಹೊರೆ ಅವರ ಮೇಲೆ, ಅದು ನನ್ನ ಅಂದಾಜು ಅದು ಸರಿಯಲ್ಲ. ಮತ್ತೆ ಈ ಬದುಕು ಕಟ್ಟಿಕೊಂಡಿರ್ತಾರೆ. ಯಾಕೆ ಹೇಳಿದ್ರೆ ಈಗ ಆ ಬಡವರು ಪಾಪ ಅಲ್ಲಿ ಬಂದು ನಮ್ಮ ಈ ಮರಳನ್ನು ತೆಗೆಯೋದು ಅವರ ಪಾಡೇನು ಈ ರೀತಿ ಎಲ್ಲ ಆದ್ರೆ ನನ್ನದು ಅದೊಂದು ಸಮಸ್ಯೆ. ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರೆನ್ಸ್ ಹೇಳಿದ್ರೆ ಬಾರಿ ಒಳ್ಳೆದಿದೆ ಹೆಗ್ಡೆ ಅವರು. ನಾನು ಆಗಲೇ ಹೇಳಿದೆ, CRZನಲ್ಲಿ ಏನು ನಿಯಮ ಇದೆ ಅದು ನಾನ್ CRZ ಏರಿಯಾಕ್ಕೂ ಬರಬೇಕಾಗ್ತದೆ. ಮತ್ತು ಕೆಲವು ಕಡೆಯಲ್ಲಿ ಈಗ ನಾನು ಮೊನ್ನೆ ಹೈಕೋರ್ಟಿಗೆ ಒಂದು ಮ್ಯಾಟ್ರ್ ಹೋಗಿದೆ, ಈಗ ರೆಡ್ ಪಿಟಿಷನ್ ಹಾಕಿದ್ದಾರೆ. ಅದರಲ್ಲಿ ಒಂದು ಮ್ಯಾಪನ್ನು ನೋಡಿದೆ, ಬಸರೂರು ಬರಕೂರು ಜಪ್ತಿವರೆಗೆ ಮ್ಯಾಪ್ನಲ್ಲಿ CRZ ಅಂತಲೇ ಇದೆ, ಅದನ್ನೇ ಟೆಂಡರ್ ಕರೆದಿದ್ದಾರೆ. ಅದು ಕರಿಬಾರ್ದಿತ್ತು ಅವರು. ಯಾವುದನ್ನು CRZ ಏರಿಯಾ ಅಂತ ಮ್ಯಾಪ್ನಲ್ಲಿದೆ, ಅದರಲ್ಲಿ ಕ್ಲಿಯರ್ ಇದೆ, ಮ್ಯಾಪ್ ಇದೆ, ಯಾವುದು ಸ್ಯಾಟಲೈಟ್ನಲ್ಲಿ ತೆಗೆದಂಥ ಸ್ಯಾಟಲೈಟ್ ಪಿಕ್ಚರ್ ಇದೆ. ಅವರದ್ದು ಸರ್ಕಾರದ್ದೇ ಒಂದು ಝೋನ್ ಮಾಡಿದ್ದಾರೆ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ ಮಾಡಿದ್ದಾರೆ. ಅವೆಲ್ಲವನ್ನು ಕನ್ಸಿಡರ್ ಮಾಡದೆ ನೇರವಾಗಿ ತೀರ್ಮಾನವನ್ನು ತಗೊಳ್ಳಿಕ್ಕೆ ನಾನು ಮಾಡುವಾಗ ಅದನ್ನು ತೀರ್ಮಾನ ತಗೊಂಡವ್ರ ಬಗ್ಗೆ ಸ್ವಲ್ಪ ಇದನ್ನು ಈಗ ಯೋಗೀಶ್ ಶೆಟ್ಟಿ ಏನು ಹೇಳ್ತಿದ್ದಾರೆ ಅದು ಜನಸಾಮಾನ್ಯರ ಒಂದು ಅಭಿಪ್ರಾಯ. ಯಾಕೆ ನಮ್ಮ ಸರ್ಕಾರಕ್ಕೆ ಅದು ಗೊತ್ತಾಗ್ತಾ ಇಲ್ಲ? ಯಾಕೆ ನಮ್ಮ ಜನಪ್ರತಿನಿಧಿಗಳಿಗೆ, ಒಬ್ಬ ಜನಸಾಮಾನ್ಯನ ಒಂದು ಯೋಚನೆ ಜನಪ್ರತಿನಿಧಿ ಆದವನಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ?
ಎಲ್ಲಿ ಎಡವ್ತಾ ಇದ್ದೇವೆ ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರ ಅನ್ನುವಂಥದ್ದು ಕೂಡ ಇವರ ಪ್ರಶ್ನೆಯಲ್ಲಿ ನಾವು ಕಂಡುಕೊಳ್ಬೇಕಾಗ್ತದೆ. ಏಕೆಂದರೆ ಈಗ ಮೋಸ್ಟ್ಲಿ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಯೋಗೇಶ್ ಶೆಟ್ಟಿ ಅವರೇ, ನೀವು ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಇದ್ರ ಬಗ್ಗೆ ನಾವು ಚರ್ಚೆ ಮುಂದುವರಿಸ್ತೇವೆ. ಧನ್ಯವಾದಗಳು. ಈಗ ಸಮಸ್ಯೆ ಏನಾಗಿದೆ ಅಂದರೆ, ಒಂದು ಸರ್ಕಾರದಲ್ಲಿ ತೀರ್ಮಾನ ತಗೊಳ್ಳುವಾಗ ಮಂತ್ರಿಗಳೆಲ್ಲ ಒಟ್ಟು ಕೂತು ತೀರ್ಮಾನ, ಇಟ್ಸ್ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ. ಈಗ ಸಿಂಗಲ್ಸ್ ಅವರವರ ಇಲಾಖೆ ಅವರವ್ರು ನೋಡ್ಕೊಳ್ಳುವಂಥ ಪರಿಸ್ಥಿತಿ, ಅವರವ್ರ ಇಲಾಖೆ ನೋಡಿಕೊಂಡ್ರೆ ದೊಡ್ಡ ವಿಷಯ ಆಗಿದೆ. ಇನ್ನು ಬೇರೆಯವ್ರ ಬಗ್ಗೆ ನಾವು ಯಾಕೆ ತಲೆ ಹಾಕಬೇಕು ಅನ್ನೋದು, ಆ ಮಂತ್ರಿಗೆ ನನ್ನ ಇಲಾಖೆಯಲ್ಲಿ ನೀವೇ ಯಾಕೆ ತಲೆ ಹಾಕ್ತೇನೆ ಅನ್ನುವಂಥದ್ದು ಈ ಒಂದು ಅಭಿಪ್ರಾಯ ಬಂದಿದೆ ಅಂತ ಕಾಣ್ತದೆ. ಒಟ್ಟಾರೆ ತೀರ್ಮಾನವನ್ನು ತಗೊಂಡಿದ್ದರೆ ಈ ರೀತಿ ಆಗೋದಿಲ್ಲ. ಈ ಕರಾವಳಿಯ ಭಾಗದಲ್ಲಿ ತೀರ್ಮಾನವು ಒಳನಾಡಿಗೂ ಬಹಳ ವ್ಯತ್ಯಾಸ ಇದೆ. ಈಗ ಕೋಲಾರದಲ್ಲಿ ಆದದ್ದು, ಚಿಕ್ಕಮಗಳೂರು ಕೊಪ್ಪದಲ್ಲಿ ಆದದ್ದು, ಈಗ ಅಲ್ಲಿ ಬಿಡುವುದಿಲ್ಲ ಅಂತೇಳಿ ಇಲ್ಲಿಂದ ಹೋಗ್ತಾ ಇದೆ ಅಲ್ಲಿಗೆ. ಕದ್ದು ವ್ಯವಹಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಷ್ಟೇ, ನೇರ ವ್ಯವಹಾರಕ್ಕಲ್ಲ. ಅಲ್ಲ, ಈಗ ನಾನು ಮತ್ತೆ ಪುನಃ ಅಲ್ಲಿಗೆ ಬರ್ತೇನೆ. ಈ PWDಗೆ ವಹಿಸಿಕೊಟ್ಟಿರೋದು ಏನು ಆಕ್ಷನ್, ಇದರ ಬಗ್ಗೆ ಯಾರು ಹೋರಾಟ ಮಾಡಬೇಕು, ಅಥವಾ ಇದು ಸರಿಯಲ್ಲ, ಈ ತಿದ್ದುಪಡಿ ತರಬೇಕು, ವಾಪಸ್ ಮತ್ತೆ ಪುನಃ ಅದನ್ನು ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ಡಿಪಾರ್ಟ್ಮೆಂಟಿಗೆ ವಹಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ಯಾರು ಮಾಡಬೇಕು ಸರ್? ಶಾಸಕರುಗಳು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಚರ್ಚೆಯನ್ನು ಮಾಡಬೇಕು. ಅದನ್ನು ಸರ್ಕಾರ ಗಮನಕ್ಕೆ ತಗೊಂಡು, ಅಥವಾ ಮಂತ್ರಿಗಳೇ ಅವರ ಇಲಾಖೆಯ ಮುಖ್ಯಮಂತ್ರಿಗಳು, ನಾವೆಲ್ಲ ಕೆಲವು ವಿಷಯದಲ್ಲಿ ವಿಧಾನಸಭೆಯಲ್ಲಿ ಇದರಲ್ಲಿ ಚರ್ಚೆ ಮಾಡೋದಕ್ಕಿಂತ ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಒಂದು ಇದನ್ನು ತೋರಿಸಿ ಹೇಳಿ ರಿಕ್ವೆಸ್ಟ್ ಮಾಡಿ ಒಂದು ಸಭೆಯನ್ನು ಕರೆದು ಪರಿಹಾರ ಕಂಡುಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಅವರು ಅಧಿಕಾರಿಗಳನ್ನೆಲ್ಲ ಕರೆಸ್ಕೊಳ್ತಾ ಇದ್ದರು. ಈಗ ಮುಖ್ಯಮಂತ್ರಿಗಳು ಕರೆದರೆ ಎಲ್ಲ ಇಲಾಖಾ ಸಚಿವರುಗಳು ಬರ್ತಾರೆ, ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಂದ ಅಧಿಕಾರಿಗಳು ಬರ್ತಾರೆ. ಅಲ್ಲಿ ಅಡ್ವೊಕೇಟ್ ಜನರಲ್ನು ಕರೆದರೆ ಭಾಳ ಸುಲಭ ಆಗ್ತದೆ. ಯಾಕಂದರೆ ಅವರು ಸಲಹೆ ಕೊಡ್ಬೋದು, ಹೀಗೆ ಮಾಡ್ಬೋದು ಅಂತ ಹೇಳ್ತಾರೆ. ಕಾನೂನು ಇಲಾಖೆಯವರು ಹೀಗೆ ಮಾಡ್ಬೋದು ಅಂತ ಆದರೆ ತಕ್ಷಣದಲ್ಲಿ ಆಗ್ತದೆ. ಆದರೆ ಈ ಕರಾವಳಿಯ ಈ ಸಮಸ್ಯೆ ಬಹುಶಃ ಜನಪ್ರತಿನಿಧಿಗಳು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ವೇಳೆ ಗಂಭೀರವಾಗಿ ಪರಿಗಣಿಸದಿದ್ದರೆ ಸದನದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಖಂಡಿತ ಚರ್ಚೆ ಮಾಡ್ತಿದ್ರು. ಸೊ ಈಗ ಯಾರು ಜನಪ್ರತಿನಿಧಿಗಳು, ನಮ್ಮ ಸರ್ಕಾರದ ಜನಪ್ರತಿನಿಧಿಗಳು ಅಂತ ಏನು ಹೇಳುತ್ತೆ, ಸರ್ಕಾರಕ್ಕೆ ನೇರ ಸಂಬಂಧಪಟ್ಟ ಆಡಳಿತ ಪಕ್ಷದ ಜನಪ್ರತಿನಿಧಿಗಳು, ಸಚಿವರು ಆಸಕ್ತಿ ವಹಿಸದೇ ಇದ್ದಲ್ಲಿ, ಅಥವಾ ಅದರ ಬಗ್ಗೆ ನಿಜವಾಗ್ಲೂ ಜನಸಾಮಾನ್ಯರಿಗೆ ಮತ್ತು ಸಾಂಪ್ರದಾಯಿಕ ಮರಳುಗಾರಿಕೆಗೆ ಮತ್ತು ಲೋಕಲ್ ಕನ್ಸ್ಟ್ರಕ್ಷನಿಗೆ ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ಗಮನ ಕೊಡದೇ ಇದ್ದಲ್ಲಿ ಮುಖ್ಯಮಂತ್ರಿಗಳ ಬಳಿಗೆ ತಗೊಂಡು ಹೋಗುವವರು ಯಾರು? ಸಚಿವ ಸಂಪುಟದ ಮುಂದೆ ಸಂಬಂಧಪಟ್ಟ ಈಗ ನಮ್ಮದು 3 ಜಿಲ್ಲೆ ಇದೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ 3 ಜಿಲ್ಲೆಯ ಉಸ್ತುವಾರಿ ಸಚಿವರು, ಎಲ್ಲ ಶಾಸಕರು, ನಾನು ಹೇಳಿದ ಕೇವಲ ಆಡಳಿತ ಪಕ್ಷ ಅಂತ ಹೇಳೋದಿಲ್ಲ, ಎಲ್ಲ ಶಾಸಕರುಗಳನ್ನು, ಮತ್ತು ಬೇಕಾದರೆ ಹಿಂದಿನ ಜನಪ್ರತಿನಿಧಿಗಳು ಯಾರ್ಯಾರಿದ್ದರು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡವ್ರು ಯಾರಿದ್ದರು. ಈಗ ಮರಳುಗಾರಿಕೆ ಮಾಡ್ತಾ ಇದ್ದವ್ರದ್ದೊಂದು ಸಮಿತಿ ಇದೆ, ಅದರ ಮುಖೇನ ಅವರನ್ನು ಕರಿಬೋದು. ಸಮಿತಿ ಅವರೊಳಗೆ ಈಗ ಭಿನ್ನಾಭಿಪ್ರಾಯಗಳು ಬಂದಿದೆ, ಅದು ಬೇರೆ ವಿಷಯ. ಆದರೆ ಬೇರೆ ಬೇರೆ ಕಡೆಯಿಂದ ಈಗ CRZನಲ್ಲಿ ಮಾಡುವವರದ್ದೇ ಬೇರೆ, ನಾನ್ CRZನಲ್ಲಿ ಮಾಡುವವರೇ ಬೇರೆ, ಅವ್ರು 2 ಗುಂಪನ್ನು ಕರೆದು ಅಲ್ಲಿ ಚರ್ಚೆಯನ್ನು ಮಾಡಿದರೆ ಸಮಸ್ಯೆ ಪರಿಹಾರ ಆಗ್ತದೆ. ಅಲ್ಲ, ಈಗ ನೀವು ಸಮಿತಿಯನ್ನು ಅನ್ನುವಾಗ ಒಂದು ಜ್ಞಾಪಕ ಬಂತು. ಈಗ ಕರಾವಳಿಯಲ್ಲಿ ಮರಳುಗಾರಿಕೆಗೆ ಒಂದು ಸಂಘ ಇದೆ, ಮರಳು ಗುತ್ತಿಗೆದಾರರ ಸಂಘ. ಅದು ನಮ್ಮ ಪ್ರಕಾರ ಅನಧಿಕೃತ ಸಂಘ, ಅದು ಎಲ್ಲೂ ರಿಜಿಸ್ಟ್ರೇಷನ್ ಆಗಿಲ್ಲ. ಆದರೆ ಇಡೀ ನಿಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಜಿಲ್ಲಾ ಆಡಳಿತದ ಕೇಂದ್ರ ಸ್ಥಾನದಲ್ಲಿ ಸಂಪೂರ್ಣ ಅಧಿಕಾರವನ್ನು ಹೊಂದಿರುವಂಥ ಒಂದು ಸಂಘ. ಈ ಬಗ್ಗೆ ಹಲವು ಈ ಹಿಂದೆ ಏನು ಮರಳುಗಾರಿಕೆ ನಡೀತಾ ಇತ್ತು ಅಷ್ಟೂ ಸಂದರ್ಭದಲ್ಲಿ ಯಾರಿಗಾದರೂ ಒಂದು ಅಕ್ರಮ ಮರಳುಗಾರಿಕೆ ನಡೆಸಬೇಕಂದ್ರೆ ಈ ಸಂಘ ಸಪೋರ್ಟ್ ಮಾಡೋದು. ನೀವು ಆ ಸಂಘಕ್ಕೆ ನೇರವಾಗಿ ಹಣ ಪಾವತಿ ಮಾಡಿದರೆ ಆ ಸಂಘದ ಸಂಬಂಧಪಟ್ಟ ಏನು ಲೀಡರ್ಸ್ ಇದ್ದಾರೆ ಅವರು ಜಿಲ್ಲಾಡಳಿತಕ್ಕೆ, ಗಣಿ ಇಲಾಖೆಗೆ ಸಂಬಂಧಪಟ್ಟ ಏನು ಕಮಿಷನ್ಗಳನ್ನು ಕೊಟ್ಟು ವ್ಯವಸ್ಥೆ ಮಾಡ್ತಾಯಿದ್ರು. ಯಾರಾದರೂ ಬಡವ ಅಥವಾ ಸ್ವಲ್ಪ ಕಷ್ಟದಲ್ಲಿ ಏನು ಮರಳುಗಾರಿಕೆಗೆ ಪ್ರಾಮಾಣಿಕವಾಗಿ ಹಳೆಯ ಲೈಸೆನ್ಸ್ ಇಟ್ಟುಕೊಂಡು ಹೋದರೆ ಅವನಿಗೆ ಆಕ್ಷೇಪ. ಅಕಸ್ಮಾತ್ ಇಲ್ಲೀಗಲ್ ಮರಳುಗಾರಿಕೆಯನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಅವನಿಗೆ ಧಮಕಿ. ಇಂಥ ಒಂದು ವ್ಯವಸ್ಥೆ ನಡೆದಿತ್ತು. ಇದು ಬಿಡಿ, ಇದೀಗ 20ನೇ ತಾರೀಕಿಗೆ ಮುಗೀತದೆ. ಈಗ ಈ ಮರಳುಗಾರಿಕೆ ಮುಗೀತದೆ, ಇನ್ನು ಮುಂದಿನ ಮರಳುಗಾರಿಕೆ ಹೇಗೆ ಅಂತ ಅನ್ನೋದ್ರ ಮೇಲೆ ಆ ಸಂಘದ ಅಸ್ತಿತ್ವ ಉಳಿತದೆ. ಆದರೆ ಇಷ್ಟೆಲ್ಲ ಆಗ್ತಾ ಇದ್ದರು ಜನಪ್ರತಿನಿಧಿಗಳು, ಇಲಾಖೆ
ಅಂತಹ ಒಂದು ವ್ಯವಸ್ಥೆಗೆ ಸಪೋರ್ಟ್ ಮಾಡ್ತದೆ ಅಂತ ಹೇಳಿದರೆ ಇದಕ್ಕೆ ನೀವು ಪಕ್ಷೇತರವಾಗಿ ನೀವು ಒಂದು ಸಾಮಾಜಿಕ ಕಾರ್ಯಕರ್ತರಾಗಿ ನಾನು ಅರ್ಥ ಮಾಡ್ಕೊಂಡದ್ದು ಯಾಕಂದರೆ ನನ್ನ ಒಟ್ಟಿಗೆ ಇದ್ದವ್ರು ಮಾಡಿದರೆ ಅಡ್ಡಿಲ್ಲ, ಇನ್ನೊಬ್ಬ ಮಾಡಬಾರ್ದು. ಈಗ ಅಧಿಕಾರದಲ್ಲಿ ನಾನಿದ್ದಾಗ ನನ್ನ ಸುತ್ತ ಇದ್ದವ್ರು ಮಾಡಿದರೆ ತೊಂದರೆ ಇಲ್ಲ, ಬೇರೆಯವ್ರು ಮಾಡಬಾರ್ದು. ಈಗ ಅದೇ ಆಗ್ತಾ ಇದೆ. ಪಾಪದವರಿಗೆ ಮಾಡಲಿಕ್ಕಿಲ್ಲ, ಕೆಲವರು ಧಮಕಿ ಹಾಕಿದ್ದು ನನ್ನ ಗಮನಕ್ಕೆ ಬಂದಿದೆ. ಅದರ ಬಗ್ಗೆ ಕ್ರಮವನ್ನು ತಗೊಳ್ಳಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾನು ಚರ್ಚೆಯನ್ನು ಮಾಡ್ತೀನಿ. ಓಕೆ 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 ಹೆಗಡೆಯವರೇ, ಈಗ ಒಂದು ಸಣ್ಣ ವಿರಾಮವನ್ನು ತೆಕ್ಕೊಳ್ಳುವ, ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬ್ರೇಕ್ನ ಬಳಿಕ ಮತ್ತೆ ಪಬ್ಲಿಕ್ ಮೇಲ್ ಸಮಸ್ಯೆಗೆ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಮರಳುಗಾರಿಕೆ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಾವೇನು ಇಷ್ಟು ಆಳವಾಗಿ ಗಾಢವಾಗಿ ಕರಾವಳಿಯ ಒಂದು ಕರಾಳ ದಂಧೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರೆ, ನಾವು ಯೋಗೀಶ್ ಶೇಟ್ ಅವರು ಫೋನ್ ಮಾಡಿದರು ನಮಗೆ, ಆಮೇಲೆ ವಿಕಾಸ್ ಪೂಜಾರಿ ಅವರು ಫೋನ್ ಮಾಡಿದರು. ಏನು ಸಚಿವರ ಜೊತೆಗೆ, ಇಲಾಖೆ ಅಧಿಕಾರಿಗಳ ಜೊತೆ, ಜನಪ್ರತಿನಿಧಿಗಳ ಜೊತೆಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ ನೀವು ಅನ್ನೋದ್ರ ಬಗ್ಗೆ. ಇದಕ್ಕೆ ಪೂರಕವಾಗಿ ನಾವು ಮಾನ್ಯ ನಮ್ಮ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ವಿನಯ್ ಕುಮಾರ್ ಸೊರಕೆಯನ್ನು ಫೋನ್ನಲ್ಲಿ ಸಂಪರ್ಕ ಮಾಡಲಿಕ್ಕೆ ತುಂಬ ಸಲ ಪ್ರಯತ್ನ ಮಾಡಿದ್ವಿ. ಆದರೆ ಅವರ ಫೋನ್ ರಿಂಗ್ ಆಗ್ತಾ ಇದೆ, ಫೋನ್ ರಿಸೀವ್ ಮಾಡುವವರು ಇಲ್ಲ. ಸೊ ಯಾಕೆ ಅನ್ನುವಂಥ ವಿಚಾರ ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ನಾವು ಕಳೆದ 2 ಸಂಚಿಕೆ ಮತ್ತು ಈ ಸಂಚಿಕೆಯಲ್ಲಿ ಮರಳುಗಾರಿಕೆಯ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಒಬ್ಬ ಜನಪ್ರತಿನಿಧಿಯಾದವನಿಗೆ ಒಂದು ಸ್ಪಂದನೆಯನ್ನು ಮಾಡುವಂತಹ ಒಂದು ಕನಿಷ್ಠ ಸೌಜನ್ಯ ಅನ್ನುವಂಥದ್ದು ಇರಬೇಕು. ಆದರೆ ನಮಗೆ ಇದರ ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿ ಕೋದಂಡರಾಮನವರಿಗೆ ಕಳೆದ ನಾವು ಸಂಚಿಕೆಯಲ್ಲೂ ಕೂಡ ಫೋನ್ ಟ್ರೈ ಮಾಡಿದ್ವಿ, ಫೋನ್ ರಿಸೀವ್ ಮಾಡಲಿಲ್ಲ. ಈಗ ಮತ್ತೆ ಪುನಃ ಫೋನ್ ಟ್ರೈ ಮಾಡಿದ್ವಿ. ಕಾರಣ ಇಷ್ಟೇ, ಒಂದು ಚರ್ಚೆ ಅಂದಾಗ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಭಾಗವಹಿಸುವಿಕೆಯ ಮೂಲಕ ಒಂದು ಸಾಮಾಜಿಕವಾದ ಒಂದು ತೀರ್ಮಾನಕ್ಕೆ, ಒಂದು ಚರ್ಚೆಗೆ ಅವಕಾಶ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ಈ ಚರ್ಚೆಯಲ್ಲಿ ನಾವು ಅವ್ರನ್ನ ಕರೆ ಮಾಡಿ ಸಂಪರ್ಕಕ್ಕೆ ಪ್ರಯತ್ನಿಸಿದ್ದು. ಆದರೆ ನಮ್ಮ ಜನಸಾಮಾನ್ಯರ ದುರಂತವೋ ಅಥವಾ ಸ್ಪಂದನೆಯ ಕೊರತೆಯೋ ಗೊತ್ತಿಲ್ಲ, ಅವರಿಬ್ಬರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದೇನಿರಲಿ, ಮುಂದಿನ ಕ್ಷಣಗಳಲ್ಲಿ ನಾವು ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ. ಜನರಿಗೆ ಕೊಡಬೇಕಾದ ಮಾಹಿತಿಯನ್ನು ಕೊಡಬೇಕಾಗಿರೋದು ವಾಹಿನಿಯ ಕರ್ತವ್ಯ, ಸ್ಪಂದನ ವಾಹಿನಿಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿಯುತ್ತದೆ. ಸರ್, ಈಗ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನೋಡಿ, ಸಚಿವರಿಗೆ ನಾವು ಫೋನ್ ಮಾಡಿದ್ವಿ, ಫೋನ್ ರಿಂಗ್ ಆಗ್ತದೆ, ರಿಸೀವ್ ಮಾಡ್ತಾ ಇಲ್ಲ. ಕೋದಂಡರಾಮ ಅಂತೇಳಿ ನಮ್ಮ ಏನು ಹಿರಿಯ ಭೂವಿಜ್ಞಾನಿ ಇದ್ದಾರೆ, ಅವರಿಗೆ ಫೋನ್ ಮಾಡಿದ್ವಿ, ಅವ್ರದ್ದು ರಿಂಗ್ ಆಗ್ತಾ ಇಲ್ಲ. ಅದು ಏನೇ ಇರಲಿ, ನಾವು ಈಗ ಏನು ಸರ್ಕಾರಕ್ಕೆ ಅಥವಾ ಜನಪ್ರತಿನಿಧಿಗಳಿಗೆ ಏನು ಈ ಏಕರೂಪ ಮರಳು ನೀತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ನಿಯಮ ಕಾನೂನು ಉಲ್ಲಂಘನೆ ಆಗದ ಹಾಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಏಕರೂಪ ನೀತಿಯನ್ನು ತರಲೇಬೇಕಾಗ್ತದೆ ಎಲ್ಲ ಕಡೆಗೂ. CRZ ಆ್ಯಂಡ್ ನಾನ್ CRZ ಇಲ್ಲದೇ ಇದ್ದರೆ ಸಮಸ್ಯೆ ಉದ್ಭವ ಆಗೋದು ಹೇಗಂತೇಳಿದರೆ, ಗ್ರೀನ್ ಬೆಂಚ್ನವರು ಅಥವಾ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ನವರು ಇದನ್ನು ವ್ಯವಹಾರಕ್ಕಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ, ಯಾಕಂದರೆ ಇವರಿಬ್ಬರ ಜಗಳದಲ್ಲಿ ಯಾರು CRZನಲ್ಲಿ ಮೈನಿಂಗ್ ಮಾಡುವವರು, ನಾನ್ CRZನಲ್ಲಿ ಮೈನಿಂಗ್ ಮಾಡುವವರು, ಅದೇನಾಗಿದೆ ಅದನ್ನು ಅವರೇ ಮಾಡ್ತಾಯಿಲ್ಲ, ಬೇರೆಯವರದ್ದು ಹೆಸರಿನಲ್ಲಿ ತಗೊಂಡು. ಯಾಕಂದರೆ ಪಾಪ ಶೆಡ್ಯೂಲ್ ಕಾಸ್ಟ್ನವರಿಗೆ ಅವರೇ ಸ್ವತಃ ಬಂದು ಮಾಡುವಂಥ ಯಾವುದೇ ಕಂಡೀಷನ್ಸಲ್ಲಿ ಆಗೋದಿಲ್ಲ, ಅದು ಯಾರಿಗೆ ಸಾಧ್ಯ ಇಲ್ಲ ಮಾಡಲಿಕ್ಕೆ. ಅದರಿಂದ ಅದು ಸಮಸ್ಯೆ ಉದ್ಭವ ಆಗ್ಬೋದು. ಅದಕ್ಕೆ ಸ್ವಲ್ಪ ಅವರೊಳಗೆ ಹೊಂದಾಣಿಕೆ ಆಗಬೇಕಾಗ್ತದೆ. ಅವರು ಕೆಲವರು ನಮಗೆ ಶಕ್ತಿ ಇದೆ ಅಂತ ದಬ್ಬಾಳಿಕೆ ಮಾಡೋದು ನಿಲ್ಲಿಸಬೇಕಾಗ್ತದೆ. ಮತ್ತು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಮತ್ತು ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಕೈ ಹಾಕಿ ಬಿಟ್ಟರೆ CRZನಲ್ಲಿ ಮೈನಿಂಗ್ ಮಾಡುವಂಥದ್ದು ನಿಂತು ಹೋಗ್ತದೆ. ಸೊ ಈ ಗ್ರೀನ್ ಫಾರೆಸ್ಟ್ ಆ್ಯಕ್ಟ್ ಇದೆಯಲ್ಲ, ಇದು ನೀವೀಗ ಏನು ಹೇಳಿದ್ರಿ, ಫಾರೆಸ್ಟ್ ಆ್ಯಕ್ಟ್ ಅದು ಏನು ಹೇಳ್ತದೆ ಈಗ ಈ CRZ ಬಗ್ಗೆ, ಮೈನಿಂಗ್ಸ್ ಬಗ್ಗೆ ಸ್ವಲ್ಪ ಮೈನಿಂಗ್ ಬಗ್ಗೆ ಅಲ್ಲಿ ಮಾಡಲಿಕ್ಕಿಲ್ಲ. ಆ್ಯಕ್ಚುಲಿ ಅಮೆಂಡ್ಮೆಂಟ್ ಆಗಬೇಕಾಗ್ತದೆ. ಇದು ನೋಟಿಫಿಕೇಶನ್ ಮುಖಾಂತರ ಮಾಡ್ತಾ ಇದೆ. ಒಂದು ನಾವು ಇದನ್ನೆಲ್ಲ ಎಲ್ಲವನ್ನು ಕಾನೂನು ಅಡಿಯಲ್ಲಿ ನೋಡಲಿಕ್ಕೆ ಶುರು ಮಾಡಿದರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸೇ ನಿಂತು ಹೋಗ್ತದೆ. ಅದಕ್ಕೋಸ್ಕರ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ಯಾವ ರೀತಿಯಲ್ಲಿ ಅದಕ್ಕೆ ನಾವು ಕಣ್ಣು ಮುಚ್ಚಿ ಕೂತಿದ್ದೇವೋ, ನಾನ್ CRZ ಏರಿಯಾದಲ್ಲಿ ಏನು ಆಕ್ಷನ್ ಮಾಡಬೇಕಂತ ಹಠ ಹಿಡಿದಿದ್ದಾರೆ ಅದನ್ನು ಕೈ ಬಿಡಬೇಕಾಗ್ತದೆ. ಯಾಕಂದರೆ 28/2/2014 ಇವರು ಲೈಸೆನ್ಸನ್ನು ಕೊಟ್ಟದನ್ನು ರಿನ್ಯೂ ಮಾಡಿಕೊಂಡೇ ಬಂದಿದ್ದಾರೆ. ಇನ್ ಸ್ಪೈಟ್ ಆಫ್
ಈ ಅಮೆಂಡ್ಮೆಂಟ್ಸ್ ಎಲ್ಲ ರೂಲ್ಸ್ ಎಲ್ಲ ತಂದ ಮೇಲೆ ಸಹ ಹೌದು ನೋಟಿಫಿಕೇಷನ್ ಬಂದ ಮೇಲೆ ಸಹ. ಆದರೆ ಸಡನ್ನಾಗಿ ರಿಸ್ಟ್ರಿಕ್ಷನ್ ಮಾಡುವಂಥದ್ದು ಈ ಮಳೆಗಾಲದವರೆಗೆ ಬೇಗ ಬೇಗ ಮರಳು ಸಿಕ್ಕಿದರೆ ಅವರು ಪ್ರಾರಂಭ ಮಾಡಿದಂಥ ಕಟ್ಟಡಗಳಾದ್ರೂ ಮುಕ್ತಾಯ ಆಗಲಿ ಅನ್ನುವಂಥದ್ದು ನನ್ನ ಆಸೆ. ಅದಕ್ಕೋಸ್ಕರ ಈ ಅವಧಿಯಲ್ಲಿ ದಯವಿಟ್ಟು ಯಾರ್ಯಾರು ಟ್ರೆಡಿಷ್ನಲ್ ಮೈನಿಂಗ್ ಮಾಡ್ತಾಯಿದ್ದಾರೆ, ಸ್ಯಾಂಡ್ ಮೈನಿಂಗ್ ಮಾಡ್ತಾಯಿದ್ದಾರೆ, ಅವ್ರಿಗೆ ಹಿಂದೆ ಹೇಗೆ ಮಾಡ್ತಾಯಿದ್ರು ಬಿಟ್ಟುಬಿಡಿ, ಅವಕಾಶ ಕೊಟ್ಟುಬಿಡಿ. ಒಂದು CRZ ಮಾಡಲಿಕ್ಕೆ ಆಗ್ತದೆ, ನಾನ್ CRZ ಮಾಡಲಿಕ್ಕೆ ಅದು. ಈ ಡಿಫ್ರೆನ್ಷಿಯೇಷನ್ ಒಂದು ಜಿಲ್ಲೆಯಲ್ಲಿ ಬೇಡ, ಖಂಡಿತ ಖಂಡಿತ ಎರಡನ್ನು ಹೊಂದಾಣಿಕೆಯನ್ನು ಮಾಡ್ಕೊಂಡು. ಯಾಕಂದರೆ ಒಂದು ಕಡೆಯಲ್ಲಿ ಉಪ್ಪು ನೀರಿನ ಮರಳಿಗೆ ಒಂದು ರೇಟು, ಸಿಹಿ ನೀರಿನಲ್ಲಿ ತೆಗೆದಂಥ ಮರಳಿಗೆ ಇನ್ನೊಂದು ರೇಟ್ ಆಗುವಂಥದ್ದು, ಅವರಿಬ್ಬರ ಮಧ್ಯೆ ಘರ್ಷಣೆ ಆಗುವಂಥದ್ದು, ಅಥವಾ ಇನ್ನೊಬ್ಬ ಟೆಂಡರ್ ಹಾಕಿದವ ನೀವು ತೆಗಿಬಾರ್ದು ಅಂತ ಗಲಾಟೆ ಆಗುವಂಥದ್ದು, ಅಲ್ಲಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವಂಥದ್ದು. ಯಾಕಂದರೆ ನ್ಯಾಯಾಂಗದ ಮುಂದೆ ಇರುವಾಗ ಅದು ಇತ್ಯರ್ಥ ಆಗುವವರೆಗೆ ಇವರು ಹೊಯ್ಗೆ ತೆಗಿಲಿಕ್ಕಿಲ್ಲ ಅಂತ ಆದರೆ. ಸರ್, ಈಗ ಕೋರ್ಟ್ ಅಂದಾಗ ಈ PWD ಆಕ್ಷನ್ ಇದೆಯಲ್ಲ, ಅದು ನ್ಯಾಯಾಲಯದಲ್ಲಿ ದಾವೆ ಇದೆ ಅಂತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಒಂದು ದಾವೆ ಇದೆ. ಅದು ಆ ದಾವೆಯ ಬಗ್ಗೆ ಸ್ವಲ್ಪ ವಿವರಿಸಬಹುದು? ಅದು ದಾವೆ ಇದೆ. ಈಗ ಒಂದು ಹಿಂದೆ ನಾವು ಟ್ರೆಡಿಷ್ನಲ್ ಮೈನಿಂಗ್ ಮಾಡ್ಕೊಂಡು ಬಂದವರು ಇಂತಿಷ್ಟು, ಕೆಲವರೆಲ್ಲ 85ನೇ ಇಸ್ವಿಯಿಂದ ಮಾಡ್ಕೊಂಡು ಬಂದವರು ಇದ್ದಾರೆ. ನಮಗೆ ಈಗ ಅವಕಾಶ ಕೊಡದೆ ನೇರವಾಗಿ ಅಲ್ಲಿ CRZ ಆಕ್ಷನ್ ಮಾಡ್ತಾ ಇದ್ದಾರೆ, ಇಲ್ಲಿ ಆಕ್ಷನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಗ್ರೌಂಡ್ ಇದೆ. ಅದು ನ್ಯಾಯ ಕಾಣ್ತದೆ. ಖಂಡಿತ ಖಂಡಿತ. ಮತ್ತು ಆಕ್ಷನ್ ಮಾಡಿದ ರೀತಿ ಸರಿ ಇಲ್ಲ ಅನ್ನುವಂಥದ್ದು. ಈಗ ಮುನ್ಕೂರು ಮತ್ತು ಶಿರ್ವದಲ್ಲಿ 4 ಸಲ ಟೆಂಡರ್ ಕರೆದ್ರು ಯಾರು ಟೆಂಡರ್ ಹಾಕಲಿಲ್ಲ ಅಂತೆ. ರಾಜ್ಯದಲ್ಲಿ 250 ಬ್ಲಾಕ್ಸ್ನಲ್ಲಿ ಎಲ್ಲವಕ್ಕೂ ಟೆಂಡರ್ ಹಾಕಿಲ್ಲ. ಹೌದು, ಅದು ಸರಿಯಾದ ವ್ಯವಸ್ಥೆ ಅಲ್ಲ ಅನ್ನುವಂಥದ್ದು. ಹೆಚ್ಚಾಗಿ ಏನಾಗ್ತದೆ, ಆ ಭಾಗದಲ್ಲಿದ್ದ ಜನ, ಕೆಲವರದ್ದು ಪಟ್ಟ ಲ್ಯಾಂಡೇ ಇದೆ, ಅಲ್ಲಿ ಧಕ್ಕೆಯನ್ನು ಮಾಡಿಕೊಂಡು ಮರಳನ್ನು ತೆಗಿತಾ ಇದ್ದಾರೆ. ಅವ್ರ ಜಾಗವನ್ನು ಬೇರೆಯವ್ರಿಗೆ ಕೊಡಲಿಕ್ಕೆ ಅವ್ರು ತಯಾರಿರುವುದಿಲ್ಲ. ಅವರಿಗೆ ಬಿಟ್ಟರೆ ಕಮ್ಮಿಯಲ್ಲಿ ಸಿಗ್ತದೆ ಗ್ರಾಹಕರಿಗೆ. ಮರಳು ಯಾರಿಗೆ ಬೇಕಾಗ್ತದೆ ಅವ್ರಿಗೆ ಕಮ್ಮಿಯಲ್ಲಿ ಸಿಗ್ತದೆ. ಖಂಡಿತ ಖಂಡಿತ. ಸರ್, ಈಗ ಈ ಸ್ಯಾಂಡ್ ಬಾರ್ ಇದೆ, ಸ್ಯಾಂಡ್ ಬಾರ್ ಏನು ಕಳೆದ ವರ್ಷ ಏನು ಮರಳುಗಾರಿಕೆ ಮಾಡುವಾಗ ಕುಂದಾಪುರವನ್ನು ತಗೊಂಡ್ರೆ ಕುಂದಾಪುರದ ಫೆರಿ ರಸ್ತೆಯಲ್ಲಿ ಒಂದು 30 ಎಕರೆ ಸ್ಯಾಂಡ್ ಬಾರ್ ಅಂತಿತ್ತು. ಅದು ಆದರೆ ಅಲ್ಲಿ ಯಾರೂ ತೆಗಿತಿರಲಿಲ್ಲ. ಏನು ಮೈನ್ಸ್ ಆ್ಯಂಡ್ ಝುವಾಲಜಿಸ್ಟ್ಗಳು ಬಂದು ಮಾರ್ಕೇನಿಲ್ಲ, ಸ್ಯಾಟಲೈಟ್ನಲ್ಲಿ ಒಂದು ತೋರಿಸಿ ಇದು ಇಲ್ಲಿಂದಿಷ್ಟು ನಾವು 30 ಎಕರೆ ಸ್ಯಾಂಡ್ ತೆಗಿಲಿಕ್ಕೆ ಇರುವಂಥ ದಿಬ್ಬ ಅಂತ ಇತ್ತು. ದಿಬ್ಬವೇ ಇಲ್ಲ ಅಲ್ಲಿ. ದಿಬ್ಬ ಹಾಗೆ ಇದೆ, ದಿಬ್ಬ ಇಲ್ಲಲ್ಲ, ದಿಬ್ಬ ಹಾಗೆ ಇದೆ, ಬಟ್ ಅಲ್ಲಿ ಯಾರೂ ತೆಗಿತಾ ಇಲ್ಲ. ಏನು 8-10 ಜನ ಲೈಸೆನ್ಸ್ ಹೋಲ್ಡರ್ಸು ಎಲ್ಲ ಕಡೆ ಔಟ್ ಆಫ್ ಇದು ಸ್ಯಾಂಡ್ ಬಾರ್ ಅಲ್ಲಿ ತೆಗಿತಾ ಇಲ್ಲ, ಆನ್ಗಳ್ಳಿಯಲ್ಲಿ ತೆಗಿತಾ ಇದ್ದಾರೆ, ಸಂಗಮಲ್ಲಿ ತೆಗಿತಾ ಇದ್ದಾರೆ. ಆಮೇಲೆ ಈಚೆಗೆ ಹಟ್ಟಿಗುದ್ರಲ್ಲೂ ಕೂಡ ಆ ಲೈಸೆನ್ಸ್ ತಗೊಂಡೋಗಿ ತೆಗಿತಾ ಇರುವಂಥ ಒಂದು ವ್ಯವಸ್ಥೆ. ಅದು ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಇದನ್ನು ಅವಾಯ್ಡ್ ಮಾಡೋದು ಹೇಗೆ, ಏನು ಮಾಡ್ಬೋದು ಅಂತ? ಸದ್ಯಕ್ಕೆ ಅವ್ರು ತೆಗೆದು ಎಲ್ರಿಗೂ ಮರಳು ಸಿಗಲಿ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆಲ್ಲ ಮುಗಿಲಿ. ಆದರೆ ಮುಂದೆ ಏಕರೂಪ ನಿಯಮವನ್ನು ನೀತಿಯನ್ನು ತಂದು ಸರಿಯಾಗಿ ರಿಸ್ಟ್ರಿಕ್ಷನ್, ಯಾಕಂದರೆ ಅದನ್ನು ಅಲ್ಲಿ ಪಂಚಾಯತ್ನವರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಖಂಡಿತ ಸರಿಯಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಪಂಚಾಯತ್ನವರೇ ಅದರಲ್ಲಿ ಇನ್ವಾಲ್ವ್ ಆದರೆ ಕಷ್ಟ ಆಗ್ತದೆ ಅಷ್ಟೇ. ಅದರಿಂದ ನಾವು ಎಲ್ಲವರನ್ನು ಅನುಮಾನ ಮಾಡೋದು ಬೇಡ. ಖಂಡಿತ ಖಂಡಿತ. ಅಲ್ಲಲ್ಲ, ಈಗ ನಾವು ನಮ್ಮ ಸ್ಪಂದನ ವಾಹಿನಿಯ ಸ್ಪಷ್ಟವಾದ ಉದ್ದೇಶ ಏನು ಅಂತ ಕೇಳಿದರೆ, ಅಕ್ರಮವಾಗಿ ಇಲ್ಲೀಗಲ್ಲಾಗಿ ಯಾವುದೇ ವ್ಯವಹಾರ ನಡೆದರೂ ಅದು ತಪ್ಪು, ಕಾನೂನು ಬಾಹಿರ. ಇದನ್ನು ಎಲ್ಲ ಕಡೆ ನಡೀತಾ ಇದೆ ಅಂತ ಹೇಳಿದರೂ ಕೂಡ, ಈಗ ನಮ್ಮ ತುರ್ತಗತ್ಯಕ್ಕೆ ನೀವು ಆವಾಗೊಂದು ಮಾತು ಹೇಳಿದ್ರಿ, ಏನು ನಾವು ಗ್ರೀನ್ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ನಾವು ಅಲ್ಲಿ ಮುಟ್ಲಿಕ್ಕೆ ಇಲ್ಲ, ಆದರೆ ಮರಳಿನ ಕೊರತೆಗೆ ಆಗಿ ನಾವು ಕಣ್ಣು ಮುಚ್ಚಿ ಕೂತಿದ್ದೇವೆ ಅಂತ. ನಾವು ಕಣ್ಣು ಮುಚ್ಚಿ ಕೂತದ್ದನ್ನೇ ಮಿಸ್ಯೂಸ್ ಮಾಡಿಕೊಂಡು ದಂಧೆ ಮಾಡಿದ್ರೆ ಆವಾಗ ಕಣ್ಣು ಬಿಡಬೇಕಾಗದ್ದವರು ಯಾರು? ಕಣ್ಣು ಮುಚ್ಚಿ ಕೂತದಕ್ಕೆ ಪ್ರಾಯಶ್ಚಿತ್ತ ಪಡ್ಕೊಳ್ಬೇಕಾದವರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ ಮುಂದಿನ ಪೀಳಿಗೆ. ಖಂಡಿತ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಶಾಸಕರು, ಪಕ್ಷಾತೀತವಾಗಿ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಕೂತು ಚರ್ಚೆಯನ್ನು ಮಾಡಿ, ಯಾಕಂದರೆ ಎಲ್ರಿಗೂ ಲೀಸ್ನಲ್ಲಿ ಕೊಟ್ಟರೆ ಅವರವರ ಜಾಗೃತಿ ಅವರವರು ಮಾಡ್ಕೊಳ್ತಾರೆ. ಖಂಡಿತ. ಈಗ ಲೀಸ್ ಸಿಕ್ಕಿಯಾಗಿದೆ ಕೆಲವರಿಗೆ, ಇನ್ನೊಂದು ಕಡೆಯಲ್ಲಿ ಆಕ್ಷನನ್ನು ಬೇರೆಯವರ ಹೆಸರಲ್ಲಿ ನಾವು ಮಾಡಬೇಕು ಅಂತ ಬರ್ತಾರಲ್ಲ, ಅವರಿಂದ ಈ ಘರ್ಷಣೆ ಪ್ರಾರಂಭ ಆಗ್ತಾ ಇದೆ. ಅದಾಗಬಾರ್ದು ಅನ್ನೋಂಥದ್ದು ನನ್ನ ಉದ್ದೇಶ. ಸೊ ಈಗ ಕೆಲವು ಇತ್ತೀಚೆಗೆ 2 ದಿವಸಗಳ ಈಚಿನ ಒಂದು ಬೆಳವಣಿಗೆ ಪ್ರಕಾರ
ಜಿಲ್ಲಾಡಳಿತ ಹೇಳ್ತಾ ಇದೆ ನಾವಿನ್ನು ನಾನ್ CRZಗೆ ಇನ್ನು ಮಂಜೂರಾತಿ ಮಾಡಲಿಲ್ಲ, ಯಾವುದು ಕೊಡಲಿಲ್ಲ ಅಂತ. ಬಟ್ ಕೆಲಸಗಳು ನಡೀತಾ ಇದೆ, ಅಕ್ರಮವಾಗಿ ನಡೀತಾ ಇದೆ. ಈಗ ನೀವು ಹೇಳ್ತೀರಿ ಇರಲಿ, ನಮಗೆ ಮಾನವೀಯತೆ ದೃಷ್ಟಿಯಲ್ಲಿ ಇರಲಿ ಮಾಡಿ, 2014ರಿಂದ ಇಲ್ಲಿವರೆಗೆ ತೆಗೆದಿದ್ದಾರೆ, ತೆಗಿಲಿ ಅಂತ. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ ಸರ್. ಈ ಮೊನ್ನೆ ಏನು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆಯಿತು. ಆ ಚುನಾವಣೆಗೆ 20 ದಿವಸ ಮೊದಲೇ ಅದರ ನಿಮ್ಮ ಲೈಸೆನ್ಸಿನ ಅನುಮತಿ ಪರವಾನಗಿ ಮುಗಿದಿತ್ತು. ಮುಗಿದ ಮೇಲೂ ಕೂಡ ಚುನಾವಣೆಯ 2 ದಿವಸದ ತನಕ, ಚುನಾವಣೆಗೆ ಏನು 2 ದಿವಸ ಇದೆ, ಇದು ಏನು ನಿಮ್ಮ ನೀತಿ ಸಂಹಿತೆ ಜಾರಿ ಆಗಲಿಕ್ಕೆ 2 ದಿವಸ ಇದೆ, ಅಲ್ಲಿ ತನಕವೂ ಕೂಡ ತೆಗಿರಿ ಅಂತ ಸರ್ಕಾರ ಮತ್ತು ಜಿಲ್ಲಾಡಳಿತ ಮೌಖಿಕ ಆದೇಶ ಕೊಡ್ತಾ ಬಂತು. ಚುನಾವಣೆ ಮುಗಿದು ರಿಸಲ್ಟ್ ಬರೋ ತನಕ, ರಿಸಲ್ಟ್ ಬಂದ ವೆರಿ ನೆಕ್ಸ್ಟ್ 2 ಡೇಸಲ್ಲಿ ಇಮ್ಮಿಡಿಯೇಟ್ಲಿ ರೈಡ್ ಮಾಡಿದರು. ರೈಡಿನ ವಿಚಾರ ಇನ್ನೊಂದು ಬದಿಗಿಡೋಣ, ಅದನ್ನು ಇನ್ನೊಂದು ಚರ್ಚೆ ಮಾಡೋಣ, ರೈಡಿನ ವಿಚಾರ ಚರ್ಚೆ ಮಾಡೋಣ. ಅದಾದ ಮೇಲೆ 2 ತಿಂಗಳು ಸ್ತಬ್ಧ ಆಯಿತು. ಏನು ಇನ್ನು ಮಳೆಗಾಲ ಶುರು ಆದ ಮೇಲೆ ಮರಳುಗಾರಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನು ಇದು ಒಟ್ಟಾರೆಯಾಗಿ ನೀವು ತೆಗಿರಿ ಅಂತ ಹೇಳೋದು ನೀವೇ, ಬೇಡ ಅಂತ ಹೇಳೋದು ನೀವೇ, ನಿಲ್ಲಿಸಿ ಅಂತ ಹೇಳೋದು ನೀವೇ, ಅಲ್ಲಿ ಮಾಡಬೇಡಿ ಹೇಳೋದು ನೀವೇ, ಇಲ್ಲಿ ಮಾಡಿ ಅಂತ ಹೇಳೋದು ನೀವೇ. ಕಾನೂನು ಅನ್ನೋದು ಜನರಿಗೆ ಅನುಕೂಲ ಆಗಬೇಕು, ಹೌದು, ಆದರೆ ಅದನ್ನು ದುರುಪಯೋಗ ಮಾಡಿಕೊಳ್ಳುತ್ತಾ ಇರುವಂತಹ ಜನಪ್ರತಿನಿಧಿಗಳಿಗೆ ಸರ್ಕಾರ ಒಂದು ನಿಯಮವನ್ನು ಮಾಡಿ ನೋಟಿಫಿಕೇಶನ್ ಹೊರಡಿಸಿದ ಮೇಲೆ ಅಧಿಕಾರಿಗಳು ಅದರ ಪ್ರಕಾರ ಹೋಗ್ತಾರೆ. ಒಂದು ವೇಳೆ ನೋಟಿಫಿಕೇಷನನ್ನು ವಿಡ್ರಾ ಮಾಡಿ ನೀವು ಲೀಸಿಗೆ ಕೊಡಿ ಅಂತ ಹೇಳಿದ್ದು ಒಂದು, ನೋಟಿಫಿಕೇಷನ್ ಜಾರಿಯಲ್ಲೇ ಇದ್ದು ನೀವು ಮಾಡಿ ಅಂತ ಹೇಳುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ದೂರವಾಣಿಯಲ್ಲಿ ಹೇಳಿ ನೀವು ಬಿಡಿ ಅಂತ ಹೇಳೋದು ಸರಿಯಾಗುವುದಿಲ್ಲ. ಅಲ್ಲ, ಈಗ ನಾನು ಕೆಲವು ಉದಾಹರಣೆಗಳಿದೆ. ರೈಡ್ ಮಾಡಿ ಹೇಳೋದು, ಅಲ್ಲಿ ಸ್ಪಾಟ್ಗೆ ಹೋಗುವ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ, ಸಚಿವರಿಗೆ ಫೋನ್ ಹೋಗ್ತದೆ. ಇಮ್ಮಿಡಿಯೇಟ್ ಪೊಲೀಸ್ನವರಿಗೆ ಮತ್ತು ಯಾರು ರೈಡ್ಗೆ ಹೋಗ್ತಾರೆ ಅವ್ರಿಗೆ ಇಮ್ಮಿಡಿಯೇಟ್ ಅವ್ರಿಗೇನು ಮಾಡಬೇಡಿ, ವಾಹನಗಳಿಗೆ ಫೈನ್ ಹಾಕಿ ಅಂತ ಹೇಳ್ತಾರೆ. ಸೊ ಎಲ್ಲಿ ಗಣಿಗಾರಿಕೆ ಇದೆ ಅಲ್ಲಿ ಆಟೋಮೆಟಿಕ್ಕಾಗಿ ವೆಹಿಕಲ್ಸ್ ಬರ್ತವೆ. ನೀವು ಈಗ ಏನು ಗಣಿಗಾರಿಕೆ ಮಾಡ್ತಾ ಇರುವವರು ನೀವು ಹೊರ ಜಿಲ್ಲೆಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾಕೆ ಹೊರ ಜಿಲ್ಲೆಯಿಂದ ಇಲ್ಲಿ ಬರ್ತಾರೆ? ನಾವು ನಿಮಗೆ ಯಾರಿಗೆ ಕೊಡ್ತಾ ಇಲ್ಲ, ನಮಗೆ ಲೋಕಲ್ ಹೊರ ಜಿಲ್ಲೆಗೆ ಹೋಗ್ಬೇಕಾದ್ರೆ ಅಲ್ಲಿ ಗೇಟ್ನಲ್ಲಿ ನಿಲ್ಲಿಸ್ಬೋದಲ್ಲ. ಸೊ ನಾನು ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆ ಅಂದರೆ, ಈ ಮರಳು ಗಣಿಗಾರಿಕೆಯನ್ನು ಬೇಸ್ ಮಾಡಿ ಇಟ್ಟುಕೊಂಡು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ರಾಜಕೀಯ ಪಕ್ಷದ ನಾಯಕರು ಮತ್ತು ಜನಪ್ರತಿನಿಧಿಗಳು ಎಲ್ಲ ಗೇಮ್ ಆಡ್ತಾ ಇದ್ದಾರೆ ಅಂತ, ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಗೇಮ್ ಆಡ್ತಾ ಇದ್ದಾರೆ ಅಂತ. ಸೊ ಇದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅವತ್ತು ಉದಾಹರಣೆಗೆ ನಾನು ಹೇಳ್ತೇನೆ, ಬಿಫೋರ್ ಇಲೆಕ್ಷನ್ ಕಾಂಗ್ರೆಸ್ನವರೇ ನೇರವಾಗಿ ನೀವು ಮರಳು ತೆಗೀರಿ ಅಂತ ಹೇಳಿದರು. ಆಫ್ಟರ್ ಇಲೆಕ್ಷನ್ ಏನು ಸ್ಥಗಿತ ಆಯಿತು, ನೀವು ತೆಗಿಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದರೆ ನಾವೇ ಬಲಾತ್ಕಾರವಾಗಿ ಮರಳು ತೆಗಿತೇವೆ ಅಂತ ಹೇಳಿದರು. ಇನ್ನೊಂದು ಆಪೋಸಿಟ್ ಪಾರ್ಟಿ BJPಯವರು. ಸೊ ಇದು ಒಟ್ಟಾರೆಯಾಗಿ ಆವಾಗ ಆ ಬಿಫೋರ್ ಇಲೆಕ್ಷನ್ BJPಯವರು ಅಕ್ರಮ ಮರಳುಗಾರಿಕೆಯನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಶೋಭಾ ಕರಂದ್ಲಾಜೆ ಅವರು ಸಂಸದೆಯಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ. ಆಫ್ಟರ್ ಇಲೆಕ್ಷನ್ ಅವರೇ ನೀವು ಅನುಮತಿ ಕೊಟ್ಟಿಲ್ಲ, ನೀವು ತೆಗಿಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ನಾವು ಬಲಾತ್ಕಾರವಾಗಿ ತೆಗಿತೇವೆ ಅಂತ ಹೇಳ್ತಾರೆ. ಸೊ ಇದು ಒಟ್ಟಾರೆ ನಿಮ್ಮ ಈ ಮರಳುಗಾರಿಕೆಯನ್ನು ಕರಾವಳಿ ಜನರ ಮೇಲೆ ಹೇರಿ ಜನಸಾಮಾನ್ಯರಿಗೆ ಹೊಯ್ಗೆ ಹೇಗೂ ಇಲ್ಲ. ಈ 10-5 ವರ್ಷದಿಂದ ಸ್ಥಳೀಯ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗ್ತಾ ಇದೆ. ಹೈ ವ್ಯಾಲ್ಯೂ ಕೊಟ್ಟುಕೊಂಡು 5,000 ಕೊಡೋಲಿಗೆ 25,000 ಒಂದು ಲೋಡಿಗೆ ಮರಳು ಕೊಟ್ಟುಕೊಂಡು ಕನ್ಸ್ಟ್ರಕ್ಷನ್ ಕಟ್ಟುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಕೊಡ್ತಿರುವ ಸಹಾಯಧನ ಮರಳಿಗೆ ಸಾಕಾಗುವುದಿಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರ ನಡುವೆಯೂ ಕೂಡ ಈಗ ಮತ್ತೆ ಪುನಃ ಇವ್ರಿಗೆ ಈ ಜನರಿಗೆ ತೋರಿಸಿದ ಕೂಡಲೇ, ಜನರಿಗೆ ಸಮಸ್ಯೆ ಆದ ಕೂಡಲೇ ನೀವು ಅಧಿಕಾರಿಗಳು ಸರಿ ಇಲ್ಲ, DC ಸರಿ ಇಲ್ಲ, ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಸರಿ ಇಲ್ಲ, ಅವರು VA ಸರಿ ಇಲ್ಲ, ಪೊಲೀಸ್ನವರು ಸರಿ ಇಲ್ಲ ಅನ್ನುವಂಥ ಒಂದು ಆರೋಪಗಳನ್ನ ಹೊರಿಸ್ತಾನೆ ಒಂದು ಗೇಮ್ ಆಡ್ತಾರೆ. ಸೊ ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಜನರಿಗೆ ನೀವು ಏನು ಮಾಹಿತಿ ಕೊಡಲಿಕ್ಕೆ, ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೀವು ಆ ಪ್ರಶ್ನೆಯನ್ನು ಅವರಿಗೆ ಕೇಳಬೇಕಾಗಿ ನಾನು ಅವರಿಗೆ ಉತ್ತರವನ್ನು ನಾನು ಹೇಳಲಿಕ್ಕೆ ಖಂಡಿತ ಅದು ಬೇಡ. ಆದರೆ ಇವತ್ತು ಸಹ ನಾನು ಹೇಳುವಂಥದ್ದು, ಎಲ್ಲ ಕರಾವಳಿ ಜಿಲ್ಲೆಯ ಮಂತ್ರಿಗಳು, ಶಾಸಕರು, ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿ ಇಲಾಖಾಧಿಕಾರಿಗಳನ್ನು ಕರೆದು ಈ ಸಮಸ್ಯೆಯನ್ನು ಹೇಳಿ ತಿದ್ದುಪಡಿಯನ್ನು ತಂದು ಬದಲಾವಣೆ ಮಾಡದೇ ಇದ್ದರೆ ಕರಾವಳಿ ಜನ ಮುಂದೆಯೂ ಸಫರ್ ಆಗ್ತಾರೆ. ಅವರು ನೋವನ್ನು ತಿನ್ನುವಂಥ ಪರಿಸ್ಥಿತಿಯು ಕಂಟಿನ್ಯೂ ಆಗ್ತದೆ. ಅದಕ್ಕೋಸ್ಕರ ಏಕರೂಪ ನೀತಿಯನ್ನು ತಂದು ಇವರಿಬ್ಬರ ಮಧ್ಯದಲ್ಲಿ ಘರ್ಷಣೆ ಆಗದಿದೆ. ಯಾಕಂದರೆ ಇಲ್ಲದಿದ್ದರೆ ಘರ್ಷಣೆಯೂ ಪ್ರಾರಂಭ ಆಗ್ತದೆ. ಈಗ ಆಗದೇ ಇದ್ದಾಗ ಮಾಡಬೇಕಾಗ್ತದೆ. ಮತ್ತು ಯಾರು ಮರಳುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಡಿ, ಮಾಡ್ತಾ ಬರಲಿ. ಯಾಕಂದರೆ ತುಂಬ ಜನ ಮಾಡಿದಾಗ ಕಮ್ಮಿಯಲ್ಲಿ ಮರಳು ಸಿಗ್ತದೆ. ನೀವು ರಿಸ್ಟ್ರಿಕ್ಟ್ ಮಾಡಿದಾಗ
ಅದು ಅವೈಲಬಿಲಿಟಿ ಕಮ್ಮಿ ಆಗ್ತದೆ, ಡಿಮಾಂಡ್ ಜಾಸ್ತಿ ಆಗ್ತದೆ, ಡಿಮಾಂಡ್ ಜಾಸ್ತಿ ಆಗಿದೆ, ಸಪ್ಲೈ ಕಮ್ಮಿ ಆಗ್ತದೆ, ಡಿಮಾಂಡ್ ಜಾಸ್ತಿ ಆಗ್ತದೆ, ರೇಟ್ ಜಾಸ್ತಿ ಆಗ್ತದೆ. ಅದಾಗಲಿಕ್ಕೆ ಬಿಡಬೇಡಿ. ಸಪ್ಲೈ ಜಾಸ್ತಿ ಮಾಡಲಿಕ್ಕೆ ಹೆಚ್ಚಿನವರಿಗೆ ಲೈಸೆನ್ಸ್ ಕೊಡಿ, ತಪ್ಪೇನಿದೆ? ಅವರವರಿಗೆ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿ. ಬ್ರಿಡ್ಜಿನ ಹತ್ರ ಹಾಕ್ಲಿಕ್ಕಿಲ್ಲ, ತೆಗಿಲಿಕ್ಕಿಲ್ಲ, ಡ್ಯಾಮ್ನ ಹತ್ರ ತೆಗಿಲಿಕ್ಕಿಲ್ಲ, ರೈಲ್ವೆ ಬ್ರಿಡ್ಜ್ನ ಹತ್ರ ತೆಗಿಲಿಕ್ಕಿಲ್ಲ, ಮತ್ತು ಎಲ್ಲಿ ಸ್ಯಾಂಡ್ ಬಾರ್ ಇಲ್ಲ ಅಲ್ಲಿ ತೆಗಿಲಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಅಷ್ಟು ನೋಡ್ಕೊಳ್ಳಿಕ್ಕೆ ಸ್ಟಾಫ್ ಇದೆ. ಹೌದು, ಉಳಿದೋದಕ್ಕೆ ಸ್ಟಾಫ್ ಇಲ್ಲ ಇವರ ಹತ್ರ. ಅವರು ಅಲ್ಲಿ ದೇರ್ ಶುಡ್ ಬಿ ಕೋಆರ್ಡಿನೇಷನ್. ಎಲ್ಲ ಇಲಾಖೆ, ಈ ಕಂದಾಯ, ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ ಮತ್ತು ಪೊಲೀಸ್, 3 ಜನರ ಮಧ್ಯೆ ಕೋಆರ್ಡಿನೇಷನ್ ಇದ್ದರೆ, ರೆಗ್ಯುಲರ್ ಮೀಟಿಂಗ್ ಆಗಿ ಎಲ್ಲೆಲ್ಲಿ ಏರಿಯಾದಲ್ಲಿ ಏನೇನು ಆಗ್ತಾ ಇದೆ ಅಂತಾದರೆ ಖಂಡಿತ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ನೀವು ಆವಾಗ ಒಂದು ಮಾತು ಹೇಳಿದ್ರಿ ಸರ್ಕಾರದ ರಾಯಲ್ಟಿ ಬಗ್ಗೆ. ಸೊ ಏನು ಗಣಿ ಇಲಾಖೆಗೆ ಏನು ಬರ್ತದೆ ಪರ್ಸೆಂಟೇಜ್ ಆಫ್ ರಾಯಲ್ಟಿ 30% ಇದಕ್ಕೆ ಬರ್ತದೆ, ಪಂಚಾಯತಿಗೆ ಬರಬೇಕು. ಆದರೆ ಕಳೆದ 2-3 ವರ್ಷಗಳಿಂದ ಪಂಚಾಯತಿಗೆ 1 ಪೈಸೆಯನ್ನು ಕೂಡ ಕೊಟ್ಟಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಸಂಬಂಧಪಟ್ಟ ಯಾವುದು ಆ ಲ್ಯಾಂಡಿಗೆ ಸಂಬಂಧಪಟ್ಟಂಥ ಸ್ಯಾಂಡ್ ಬಾರಿಗೆ ಸಂಬಂಧಪಟ್ಟಂಥ ಪಂಚಾಯತಿಗಳು ಭಾಳ ನಿರ್ಲಕ್ಷ್ಯವನ್ನು ತೋರ್ತಾ ಇವೆ, ಏನು ಬೇಕಿದ್ರು ಮಾಡಿಕೊಳ್ಳಿ ಅನ್ನೋಂಥ ಒಂದು ಸ್ಥಿತಿ ಧೋರಣೆಯನ್ನು ಅನುಭವಿಸ್ತಿದ್ದಾರೆ. ಈಗ ನೀವು ಆವಾಗೊಂದು ಮಾತು ಹೇಳಿದ್ರಿ ಸರ್ಕಾರದ ರಾಯಲ್ಟಿ ಅಂತ. ಸೊ ಅದು ಯಾವುದು, ಅದು ಹೇಗೆ ಅನ್ನೋದು? ರಾಜಸ್ವ ಧನವನ್ನು ಕಲೆಕ್ಟ್ ಮಾಡುವ ಈ ಮರಳು ಎಷ್ಟು ಯೂನಿಟ್ ಹೋಗ್ತದೆ ಅದಕ್ಕೆ ಒಂದು ಫಿಕ್ಸ್ ಮಾಡಿದ್ದಾರೆ. ಅಷ್ಟು ಹಣವನ್ನು ಇವ್ರು ಲೀಸ್ ತಗೊಳ್ಳುವಾಗಲೇ ಕಟ್ತಾ ಇರಬೇಕಾಗ್ತದೆ. ಓಕೆ. ಸೊ ಈಗ ನಿಮ್ಮ ಅವನಿಗೆ ಲೀಸ್ ಇಲ್ಲದೆ ಇದ್ದರೆ, ಇವ್ರು ಲೈಸೆನ್ಸ್ ಕೊಡದೇ ಇದ್ದರೆ ಅವನು ಕಟ್ಟಲಿಕ್ಕೆ ಇಲ್ಲ. ನಿಜವಾಗಿ ಕಾನೂನಡಿಯಲ್ಲಿ ಲೈಸೆನ್ಸ್ ತಗೊಂಡು ಮಾಡುವವನಿಗೆ ರಾಯಲ್ಟಿ ಕಟ್ಟಬೇಕು. ಆದರೆ ಲೈಸೆನ್ಸ್ ಇಲ್ಲದೆ ತಗೊಂಡು ಹೋಗುವವನಿಗೆ ರಾಯಲ್ಟಿ ಕಟ್ಟಲಿಕ್ಕಿಲ್ಲ. ಸರ್, ಈಗ ನಾನು ಮತ್ತೆ ಇದರಲ್ಲಿ ಸರ್ಕಾರಕ್ಕೂ ನಷ್ಟ. ಖಂಡಿತ. ಈಗ ನೀವು ಲೀಸ್ ಜಾಸ್ತಿ ಕೊಟ್ಟ ಹಾಗೆ ಸರ್ಕಾರಕ್ಕೆ ರಾಯಲ್ಟಿ ಜಾಸ್ತಿ ಬರ್ತಾ ಹೋಗ್ತದೆ. ಖಂಡಿತ. ಸೊ ಈಗ ಗುತ್ತಿಗೆದಾರರ ಸಂಘ ಇದೆಯಲ್ಲ ಸರ್, ಉಡುಪಿ ಜಿಲ್ಲಾ ಮರಳು ಗುತ್ತಿಗೆದಾರರ ಸಂಘ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಬಗ್ಗೆ ನಾವು ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಸಾಂಪ್ರದಾಯಿಕ ಮರಳುಗಾರಿಕೆಗೆ ಮತ್ತು ನಾನ್ ಸಿ ಆರ್ ಝೆಡ್ ಅದರಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ, ಅವರ ಬಗ್ಗೆ ಏನು ಹೇಳ್ತಾರೆ? ನನಗೆ ಗೊತ್ತಿದ್ದಾಗಿ ಇದು 2 ಸಾಂಪ್ರದಾಯಿಕ ಮತ್ತು ಕಮರ್ಷಿಯಲ್ ಎಲ್ಲರೂ ಅದರ ಸದಸ್ಯರಿದ್ದಾರೆ. CRZ ಮತ್ತು ನಾನ್ CRZ ಎಲ್ಲರೂ ಅದರ ಸದಸ್ಯರಿದ್ದಾರೆ. ಅಲ್ಲಿ ಈಗ ಇವರು ಕೋರ್ಟಿಗೆ ನಾನ್ CRZನವರು ಕೋರ್ಟಿಗೆ ಹೋದ್ರಿಂದ ಅದನ್ನು ವಾಪಸ್ ತೆಗಿಬೇಕು ಅನ್ನುವಂಥ ಭಾವನೆ CRZ, ಯಾಕಂದರೆ ನಮಗೆ ಲೈಸೆನ್ಸ್ ಸಿಕ್ಕಿದೆ, ಅದನ್ನು ವಾಪಸ್ ತೆಗಿಬೇಕು ಅನ್ನುವಂಥ ಅಭಿಪ್ರಾಯ ಏನಿದೆ, ಅವರನ್ನು ಸಮಸ್ಯೆಗೆ ಹಾಕ್ತಾರೆ. ಆದರೆ ಅದು ಸರಿಯಲ್ಲ ಅನ್ನೋದು ಹೊಂದಾಣಿಕೆಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಅವರು ಅಲ್ಲಿ ನಮಗೆ ಲೀಸ್ ಸಿಕ್ಕಿ ಆಯಿತು, ಇಲ್ಲಿ ಆಕ್ಷನ್ನಲ್ಲಿ ನಾವು ತಗೊಳ್ಬೇಕು ಅನ್ನುವಂಥದ್ದು ಆಗಬಾರ್ದು. ಅಲ್ಲಿ ನಮಗೆ ಲೀಸ್ ಸಿಕ್ಕಿದೆ, ಇಲ್ಲಿ ಯಾರು ಟ್ರೆಡಿಷನಲ್ ಆಗಿ ಮಾಡ್ತಾಯಿದ್ದಾರೆ, ಸಾಂಪ್ರದಾಯಿಕವಾಗಿ ಮಾಡ್ತಾಯಿದ್ದಾರೆ, ಅವರಿಗೂ ಸಹ ಲೀಸ್ನಲ್ಲಿ ಸಿಗಬೇಕು ಅನ್ನೋ ಹೋರಾಟವನ್ನು ಅವರು ಮುಂದುವರ್ಸೋಗ್ಬಿಟ್ರೆ ನಮಗೆ ಆಯಿತು, ಇನ್ನು ನಿಮ್ಮದು ನಮ್ಮ ಜವಾಬ್ದಾರಿ ಎಲ್ಲ ಆಗೋದಿಲ್ಲ. ಎಲ್ಲವೂ ಹೊಂದಾಣಿಕೆಯನ್ನು ನಡ್ಕೊಂಡು ಹೋದರೆ ಸಸೂತ್ರವಾಗಿ ಅವರಿಗೂ ಒಳ್ಳೆಯದು, ಉತ್ತಮ, ಜನಸಾಮಾನ್ಯರಿಗೂ ಉತ್ತಮ ಅಂತ ನಾನು ಭಾವಿಸ್ತೇನೆ. ಖಂಡಿತ ವೀಕ್ಷಕರೇ, ನಾವಿಷ್ಟೊತ್ತು ಮರಳುಗಾರಿಕೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಬಹಳ ಮುಖ್ಯವಾಗಿ 3 ಅಂಶಗಳನ್ನು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಒಂದು ಏನು ಸಾಂಪ್ರದಾಯಿಕ ಮರಳುಗಾರಿಕೆ ಮತ್ತು ವಾಣಿಜ್ಯ ಮರಳುಗಾರಿಕೆ, ಕಮರ್ಷಿಯಲ್ ಸ್ಯಾಂಡ್ ಮೈನಿಂಗ್ಸ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಏಕರೂಪ ಮರಳು ನೀತಿಯನ್ನು ಜಾರಿ ಮಾಡಬೇಕು. ಆದೇಶ ಆಗಾಗಲೇ ಬಂದಿದೆ, ಆದರೆ ಅದರ ಇಂಪ್ಲಿಮೆಂಟೇಷನ್ ಮಾತ್ರ ಬಾಕಿ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರು ನಮಗೆ ಹೇಳಿದ್ದಾರೆ. 2ನೇ ವಿಚಾರ, ನಮಗೆ ಈ ಒಟ್ಟಾರೆಯಾಗಿ ಫೋನ್ ಕರೆಗಳು ಮತ್ತು ನಮ್ಮ ಚರ್ಚೆಯಲ್ಲಿ ಬಂದಂಥದ್ದು, ಕರಾವಳಿಯ ಮರಳುಗಾರಿಕೆಯಲ್ಲಿ ಬಹಳಷ್ಟು ಗೊಂದಲಗಳಿದ್ದು, ಅದಕ್ಕೆ ಪೂರಕವಾಗಿ ಏನು ಮರಳು ಗುತ್ತಿಗೆದಾರರ ಸಂಘ ಇದೆ, ಪರಸ್ಪರ ಅವರಿಗೆ ಸಾಂಪ್ರದಾಯಿಕ ಮರಳುಗಾರಿಕೆಗಿರ್ಬೋದು ಅಥವಾ ಕಮರ್ಷಿಯಲ್ ಸ್ಯಾಂಡ್ ಮೈನಿಂಗ್ಸಿಗಿರ್ಬೋದು, ಸಮಸ್ಯೆ ಬಂದಾಗ ಅದಕ್ಕೆ ಸ್ಪಂದನೆ ಮಾಡಿ ಪೂರಕವಾಗಿ ಅದನ್ನು ಒಟ್ಟಿಗೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಮರಳು ಗುತ್ತಿಗೆದಾರರ ಸಂಘ ಕೆಲಸ ಮಾಡಬೇಕಾಗಿದೆ. ಯಾರು ಇದ್ದವನ ಪರವಾಗಿ ನಿಂತುಕೊಂಡು ಬಹಳ ಕಷ್ಟದಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡಿ ಜೀವನ ಸಾಗಿಸುವಂಥ, ಕುಟುಂಬ ನಿರ್ವಹಿಸುವಂಥ ಒಂದು ಕುಟುಂಬಕ್ಕೆ ಅಥವಾ ವ್ಯಕ್ತಿಗೆ ಬೆಂಬಲ ನೀಡದೆ ಇರುವಂಥದ್ದು ಅದು ಒಂದು ಸಂಘದ ಉದ್ದೇಶ ಆಗೋದಿಲ್ಲ ಅನ್ನೋದನ್ನು ಸ್ಪಂದನ ವಾಹಿನಿ ಈ ಮೂಲಕ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತದೆ. 3ನೇ ವಿಚಾರ ಏನು ಕೇಳಿದರೆ,
ನಮ್ಮ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಜನಪ್ರತಿನಿಧಿಗಳು ಕರಾವಳಿಯ ಸಾಂಪ್ರದಾಯಿಕ ಮರಳುಗಾರಿಕೆಯನ್ನು ನಿರ್ಲಕ್ಷ್ಯ ಮಾಡದೆ ಕಮರ್ಷಿಯಲ್ ಏನು CRZನಲ್ಲಿ ಏನು ಮೈನಿಂಗ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆಗೆ ಸಿಹಿ ನೀರು ನಾನ್ CRZನಲ್ಲೂ ಕೂಡ ಲೀಸಿಗೆ ಕೊಡುವಂಥದ್ದು ಬಹಳ ಮುಖ್ಯ. ಅಭಿವೃದ್ಧಿಯ ದೃಷ್ಟಿಯಲ್ಲೂ ಕೂಡ ಮುಖ್ಯ, ಕಾನೂನಿನ ದೃಷ್ಟಿಯಲ್ಲೂ ಕೂಡ ಮುಖ್ಯ, ಜನಸಾಮಾನ್ಯರ ಹಿತದೃಷ್ಟಿಯಲ್ಲೂ ಕೂಡ ಬಹಳ ಮುಖ್ಯ ಅನ್ನುವಂಥದ್ದು ನಮ್ಮ ಈ ಚರ್ಚೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಆದರೆ ನಮ್ಮ ದುರಂತಕ್ಕೆ ಇಷ್ಟೊತ್ತಾದರೂ ನಮಗೆ ಸಚಿವರನ್ನು ಸಂಪರ್ಕ ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಅವರು ನಮ್ಮ ಸ್ಪಂದನ ವಾಹಿನಿಯನ್ನು ನೋಡ್ತಿರ್ಬೋದು ಅಂತ ಭಾವಿಸ್ತೇವೆ. ಇನ್ನಾದರೂ ಕೂಡ ನಮಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಮರಳುಗಾರಿಕೆ ಈಗ ಏನು ನಡೆದಿದೆ ಇಷ್ಟು ಸಮಯ ಮರಳುಗಾರಿಕೆ, ಆ ಮರಳುಗಾರಿಕೆ ಪ್ರಕಾರ ಈ ವರ್ಷದ ಮಳೆಗಾಲದಲ್ಲಿ ಹಲವು ಕಡೆ ಒಂದು ಕೊರತ ಆರಂಭ ಆಗ್ತದೆ. ಒಂದು ಕಡೆಯಿಂದ ಬೇಸಿಗೆಯ ಬರ, ಮುಂದಿನ ಮಳೆಗಾಲದಲ್ಲಿ ಕಡಲು ಕೊರೆತ ಮತ್ತು ನದಿ ಪಾತ್ರದ ಕೊರೆತ, ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಜನಸಾಮಾನ್ಯರ ಉಳಿತಿಗಾಗಿ, ಜನಸಾಮಾನ್ಯರ ಅಭಿವೃದ್ಧಿಗಾಗಿ, ಸಾಂಪ್ರದಾಯಿಕ ಮರಳುಗಾರಿಕೆಯ ಉಳಿವಿಗಾಗಿ ಸಚಿವರು ಮತ್ತು ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅದಲ್ಲ ಅಂದರೆ ಜನ ಹೆಚ್ಚು ಸಮಯ ಒಬ್ಬ ಜನಪ್ರತಿನಿಧಿಯನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶಗಳು ಕೂಡ ನಾವು ಸ್ಪಂದನ ವಾಹಿನಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಒಂದು ಹಂತದಲ್ಲಿ ಕೆಲವೇ ಜನ ಲಾಭ ಪಡ್ಕೊಂಡು ಗ್ರಾಹಕರಿಗೆ ಮತ್ತು ಮೂಲ ಏನು ಸಂಪತ್ತು ಅದಕ್ಕೆ ಬಹಳ ಕಷ್ಟಪಟ್ಟು ವ್ಯವಹಾರ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನು CRZ ಮೈನಿಂಗ್ಸ್ನಲ್ಲಿ ಸಿಕ್ಕಾಪಟ್ಟೆ ಲಾಭಾಂಶವನ್ನು ತಗೊಂಡು ಕೆಲಸ ಮಾಡುವಂಥ ಸ್ಥಿತಿಗಳಿಗೆ ನಾವು ಬ್ರೇಕ್ ಹಾಕಬೇಕಾಗಿದೆ. ಸೇತುವೆ ಮತ್ತು ರೈಲ್ವೆ ಬ್ರಿಡ್ಜ್ಗಳ ಪಕ್ಕದಲ್ಲಿ ಮತ್ತು ಅಪಾಯಕಾರಿ ಸ್ಥಿತಿಗಳಲ್ಲಿ ಮರಳುಗಾರಿಕೆಯನ್ನು ಖಂಡಿತವಾಗಿ ಸ್ಥಗಿತ ಮಾಡಬೇಕಾಗಿದೆ. ಇದು ಕೇವಲ ಧಕ್ಕೆಯನ್ನು ಮಾಡಿದ್ರೆ ಅಡ್ಡಿಲ್ಲ, ಹೊಯ್ಗೆ ತೆಗಿಬಾರ್ದು ಖಂಡಿತ. ಆಮೇಲೆ ಡಂಪಿಂಗ್ ಬೇಕಿದ್ರೂ ಮಾಡ್ಬೋದು. ಈ ಇದು ಕೇವಲ ಅಲ್ಲಿಯ ಪ್ರದೇಶಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಸಮಾಜದ ಒಳಿತಿಗಾಗಿ. ಆವಾಗ ಜಯಪ್ರಕಾಶ್ ಹೆಗಡೆ ಅವರು ಮಾತಾಡ್ತಾ ಹೇಳಿದರು, ನಮ್ಮ ಏನು ಟ್ಯಾಕ್ಸನ್ನು ಉಪಯೋಗಿಸಿಕೊಂಡು ಸರ್ಕಾರ ಕಟ್ಟಿದಂತಹ ಕಟ್ಟಡಗಳು ಅಥವಾ ಸೇತುವೆಗಳು ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಜನಸಾಮಾನ್ಯನ ಮೇಲೂ ಇದೆ. ಜನಪ್ರತಿನಿಧಿಯ ಮೇಲೆ ಹೇಗಿದೆಯೋ, ಅಧಿಕಾರಿಗಳ ಮೇಲೆ ಹೇಗಿದೆಯೋ ಅದೇ ರೀತಿ ಜನಸಾಮಾನ್ಯನ ಮೇಲೆ ಕೂಡ ಇದೆ, ಗುತ್ತಿಗೆದಾರರ ಮೇಲೆ ಇದೆ. ಸೊ ಇದನ್ನು ನಾವು ತುಂಬ ಗಂಭೀರವಾಗಿ ಗಮನದಲ್ಲಿಟ್ಟುಕೊಂಡು ಮುಂದಿನ ಏನು ಹೊಸ ಮರಳು ಲೈಸೆನ್ಸ್ ಪರವಾನಗಿ ಏನು ಸಿಗುತ್ತೆ, ರಿನ್ಯೂವಲ್ ಆಗುತ್ತೆ, ಆ ಸಂದರ್ಭದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಮರಳು ಸಿಗಲಿಕ್ಕೆ ಸರ್ಕಾರ ಹೆಚ್ಚು ಲೀಸ್ಗಳನ್ನು ಕೊಡಬೇಕು, ಅದು ನಾನ್ CRZನಲ್ಲಿ ಸ್ಥಳೀಯ ಮರಳುಗಾರಿಕೆಗೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನ ನಾವು ಕನ್ಕ್ಲೂಷನ್ ಮಾಡಿದ್ದೇವೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಜನಪ್ರತಿನಿಧಿಗಳು ಮುಂದೆ ಹೋಗಬೇಕು. ಇದಕ್ಕೆ ಪೂರಕವಾಗಿ ಏನು ನಮ್ಮ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಅವಕಾಶ ಮತ್ತು ಅಧಿಕಾರವನ್ನು ಕೊಡಬೇಕು. ನೀವು ಕಾನೂನಿನಲ್ಲಿ ಅವಕಾಶ ಇದ್ದು ಈಚೆ ಬಂದಾಗ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನು ದೂರುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ, ಜನ ನಂಬೋದಿಲ್ಲ. ಜಯಪ್ರಕಾಶ್ ಹೆಗಡೆ ಅವರು ಸಾಕಷ್ಟು ದಾಖಲೆ ಪೂರಿತ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ಹಿಂದೆ ಶರಶ್ಚಂದ್ರ ಹೆಗಡೆ ಅವರು ಕೂಡ ಸಾಕಷ್ಟು ದಾಖಲೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು, ಸರ್ಕಾರ, ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು. ಸಾಧ್ಯ ಆದರೆ ನೀವು ನಮ್ಮ ಜನಪ್ರತಿನಿಧಿ ಏನಿದ್ದೀರಿ, ಸಚಿವ ಸಂಪುಟದ ಸಭೆಯಲ್ಲಿ, ಸದನದಲ್ಲಿ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಕರಾವಳಿಗೆ ಒಂದು ನೆಲೆಯನ್ನು ಕೊಡಬೇಕು. ಕರಾವಳಿ ಕೊರೆದು ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ ದಯವಿಟ್ಟು. ಈ ನಿಟ್ಟಿನಲ್ಲಿ ನಮ್ಮ ದೂರವಾಣಿ ಸಂಪರ್ಕಕ್ಕೆ ನೀವು ಸ್ಪಂದನೆ ಮಾಡದಿದ್ದಕ್ಕೆ ನಮಗೆ ಬೇಸರ ಇಲ್ಲ. ಜನಸಾಮಾನ್ಯರ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸ ಮಾಡಿ, ಜನಸಾಮಾನ್ಯರ ಒಳಿತಿಗೆ ನೀವು ಪ್ರಯತ್ನ ಮಾಡಿ. ಕೇವಲ ಸಭೆ, ಸಮಾರಂಭ, ಉದ್ಘಾಟನಾ ಕಾರ್ಯಕ್ರಮ, ಹಕ್ಕುಪತ್ರ ವಿತರಣೆಗೆ ನಿಮ್ಮ ಸಮಯವನ್ನು ಮೀಸಲಿಡಬೇಡಿ. ಜನರ ಜೊತೆಗೆ ಬೆರೆತು ಜನರ ಕಷ್ಟಗಳಿಗೆ ಸ್ಪಂದಿಸಿ, ನಿಮ್ಮ ಕೆಲಸಗಳನ್ನು ನಿಮ್ಮ ಕಾರ್ಯಗಳಲ್ಲಿ ತೋರಿಸಿ ಮುಂದಿನ ಚುನಾವಣೆಗೆ ರೆಡಿಯಾಗಿ ಅಂತ ನಾವು ನಿಮಗೆ ಕಿವಿ ಮಾತನ್ನು ಹೇಳ್ತಾ, ನಮ್ಮ ಜೊತೆಗೆ ಇಷ್ಟೊತ್ತು ಮರಳುಗಾರಿಕೆಯ ಬಗ್ಗೆ ಮಾಹಿತಿ ನೀಡಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ಪಕ್ಷಾತೀತ ಜನನಾಯಕ ಅವರು ಏನು ಜನತಾ ಪರಿವಾರದ ಜೊತೆ ಇದ್ದಾಗ, ಕಾಂಗ್ರೆಸ್ನಲ್ಲಿ ಬಂದಾಗ ಎಲ್ಲೂ ಕೂಡ ಅವರ ಸಿದ್ಧಾಂತವನ್ನು ಅವರು ಯಾವುದಕ್ಕೂ ಬಲಿ ಕೊಡಲಿಲ್ಲ. ಅವರ ಮೂಲ ಸಿದ್ಧಾಂತಕ್ಕೆ ಕಟ್ಟುಬಿದ್ದು ಪ್ರಾಮಾಣಿಕವಾದ ಸೇವೆಯ ಜೊತೆಗೆ
ಉಡುಪಿ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದಾಗ, ಆರಂಭದಲ್ಲಿ ಹೇಳಿದಾಗೆ, ಏನು ನಮಗೆ ಇವತ್ತು ಉಡುಪಿ ಜಿಲ್ಲೆ ಅಂತಿದ್ದರೆ ಅದು ಜಯಪ್ರಕಾಶ್ ಹೆಗಡೆಯವರ ಕೊಡುಗೆ. ಏನು ನಮಗೆ ಇವತ್ತು ಉಪ್ಪು ನೀರು ಕರಾವಳಿ ತೀರದಕ್ಕಿಂತ ಹಿನ್ನೀರಿನ ಪ್ರದೇಶದಲ್ಲಿ ಸಿಹಿ ನೀರಿನ ಬಳಕೆಗೆ ಅವಕಾಶ ಆಗುವ ಹಾಗೆ, ಕೃಷಿಗೆ ಬಳಕೆಗೆ ಅವಕಾಶ ಆಗುವ ಹಾಗೆ ಉಪ್ಪು ನೀರಿನ ತಡೆಗೋಡೆಗಳನ್ನು ಮಾಡಿದ್ದರೆ ಅದು ಜಯಪ್ರಕಾಶ್ ಹೆಗಡೆಯವರ ಕೊಡುಗೆ. ಏನು ನಮಗೆ ಇವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಒಂದು ಮಿಸ್ ಕಾಲ್ ಕೊಟ್ಟರು ಕೂಡ ಫೋನ್ ರಿಸೀವ್ ಮಾಡಿ ಅಥವಾ ಮತ್ತೆ ಪುನಃ ಫೋನ್ ಮಾಡಿ ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳುವಂಥ ಒಬ್ಬ ಪಕ್ಷಾತೀತ ಜನನಾಯಕ. ಇದರಲ್ಲಿ ಕಾಂಗ್ರೆಸ್ನವರು ದೂರೋದಿಲ್ಲ, BJPಯವರು ದೂರೋದಿಲ್ಲ, ಕಮ್ಯುನಿಸ್ಟ್ನವರು ದೂರೋದಿಲ್ಲ, ಮೊದಲಿದ್ದ ಜನತಾ ಪರಿವಾರದವರು ಯಾರು ದೂರೋದಿಲ್ಲ. ಅಂಥ ಒಬ್ಬ ಜನನಾಯಕ ನಮ್ಮ ಜೊತೆಗೆ ಸಾಕಷ್ಟು ಸಾಮಾಜಿಕ ವಿಚಾರವಾಗಿ ಹಂಚಿಕೊಂಡಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇವೆ. ನಮಸ್ಕಾರ ಸರ್. ವೀಕ್ಷಕರೇ, ನಮ್ಮ 3ನೇ ಸಂಚಿಕೆ ಮರಳುಗಾರಿಕೆ ಬಗ್ಗೆ ತುಂಬ ಚೆನ್ನಾಗಿ ನಿಮ್ಮ ಪ್ರತಿಕ್ರಿಯೆಗಳು, ನಿಮ್ಮ ಅಭಿಪ್ರಾಯಗಳ ಜೊತೆಗೆ ಮೂಡಿ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಸಚಿವರನ್ನು ಕರೆಯಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಗಣಿ ಇಲಾಖೆಯವರನ್ನು ಕೂಡ ಕರೆಯಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅಥವಾ ದೂರವಾಣಿ ಮೂಲಕ ಸ್ಪಂದನ ಮಾಡಿ ನಿಮಗೆ ಮಾಹಿತಿಯನ್ನು ತಲುಪಿಸುವ ಕೆಲಸ ಮಾಡ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ. ನೇರ ಮತ್ತು ನಿರಂತರ ಸುದ್ದಿಗಳಿಗೆ ಮತ್ತು ಮನೋರಂಜನೆಗಾಗಿ ಸ್ಪಂದನ TV. ನಮಸ್ಕಾರ.